ಹಲೋ ಹಲೋ, ಕೇಳಿಸಿದ್ಯಾ ಸರ್? ಕೇಳಿಸಿದ್ಯಾ? ನನಗೆ ಕೇಳ್ತಿದೆ, ನಿಮಗೆ? ಇದು ಸರ್ ಕೇಳ್ತಿದೆ. ಹಲೋ, ಹಾಂ ಸರ್, ಹೌದೌದು, ನಾನು ಚಾನಲ್ ಆಫೀಸಿಗೆ ಬಂದು ಹೋಗಿದ್ದು. ಹೌದು, ನಾನು ಮತ್ತೆ ಕ್ಯಾಮರಾಮನ್ ಶೇಖರ. ಏನು ಸರ್? ಅದೇ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ, ನಮ್ಮದು ಚಾನಲಲ್ಲಿ ಬರುವಂಥ ಆದರ್ಶ ದಂಪತಿ ಕಾರ್ಯಕ್ರಮ ಇದೆಯಲ್ಲ, ಅದೇ ಈ ವಾರ ಹಾಕ್ಲಿಕ್ಕೆ ಎಪಿಸೋಡ್ ಇಲ್ಲ ಅಂತ. ಅದು ಶೂಟಿಂಗ್ ಮಾಡಲಿಕ್ಕೆ ಒಂದು ಮನೆಗೆ ಬಂದಿದ್ದೀನಿ. ಇಲ್ಲ ಸರ್, ಒಂದು 20 ನಿಮಿಷ ಅಷ್ಟೇ. ಇಲ್ಲ ಸರ್, ಬರ್ತೇನೆ. ಆಯ್ತು. ಹಾಂ, ಇಲ್ಲ ಸರ್, 20 ನಿಮಿಷ ಬೈಕಲ್ಲಿ ಬಂದಿರೋದು. ಆಯ್ತು, ಬಂದೆ. ಹಾಂ. ಕಿರಿಕಿರಿ ಒಳ್ಳೆ. ಆಹಾ, ನನಗೆ ಅವರ ಆ ಕಡೆಯಿಂದ ಬೈತಾ ಇದ್ದಾರೆ, ಇವನು ಅಲ್ಲೂ ಬಿಟ್ಕೊಂಡು ನಗ್ತಾ ಇದ್ದಾನೆ. ಎಲ್ಲಿ ಹಿಂದೆ ನೋಡುದು? ನಿನ್ನ ಹೇಳಿದ್ದು ಮಂಗ. ನಿನ್ನಿಂದಾಗಿ ಈ ಶೂಟಿಂಗ್ ಎಲ್ಲ ಬಾಕಿ ಆದ್ದು. ಇದ್ದ ಸಾವು ಕೋಲ ಅಂತ ಎಲ್ಲೆಲ್ಲಿ ಹೋಗ್ಲಿಕ್ಕಾಯ್ತು. ಬೇಗ ಕ್ಯಾಮರಾ ರೆಡಿ ಮಾಡು. ಇವರಲ್ಲಿದ್ದಾರೆ ರಾಮಣ್ಣ. ಬೆಳಿಗ್ಗೆ ಹೇಳಿದ್ದೀನಿ 10 ನಿಮಿಷದಲ್ಲಿ ಮುಟ್ಟೇನೆ ಅಂತ. ರಾಮಣ್ಣ, ನಿಮಗೆ ಕಾಲ್ ಮಾಡ್ತಿದ್ದೆ. ಅದು ಪೆಟ್ಟಿಗೆ ಒಳಗಡೆ ಇಟ್ಟಿದ್ದೀನಿ. ಯಾವ್ದು? ಮೊಬೈಲ್? ಹೌದು, ಮತ್ತೆ ಏನಾದ್ರು ಮಳೆಗೆ ಒದ್ದೆ ಆದ್ರೆ ಮತ್ತೆ ನಾಳೆ ಮಾತಾಡ್ಬೇಕಲ್ಲ. ಪದೇ ಅದು ಕುಳುಗುಳು ಅಂತ ಇರ್ತದೆ, ಅದಕ್ಕೆ ನನಗೆ ಒಂಥರ. ಅಲ್ಲ, ಓಕೆ. ನಾನು ಸ್ವಲ್ಪ ಬರ್ಬೇಕಾದ್ರೆ ಲೇಟ್ ಆಯ್ತು. ಯಾಕೆ ತಡ ಆಗಿದೆ? ಬರ್ಬೇಕಾದ್ರೆ ಬೈಕ್ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಹೌದಾ? ಬಹಳ ಖುಷಿ ಆಯ್ತು. ಒಳ್ಳೆ ದಿವಸ, ಒಳ್ಳೆ ನೆನಪಿನ ದಿವಸ. ಏನು ಸರ್? ಬೈಕ್ ಹೊಸದು ತೆಗೆದಿದ್ದಲ್ಲ? ಅಲ್ಲ, ಬೈಕಿಂದ ಸ್ಕಿಡ್ ಆಗಿ ಬಿದ್ದದ್ದು ಅಂತ. ತೆಗೆದು ಬಿದ್ದು ಆಯ್ತಾ? ಅಲ್ಲ, ಮುಂಚೆ ತೆಗೆದಿದೆ. ಏನು ಆಗಿಲ್ವಾ? ಏನಾಗಿಲ್ಲ. ಅದೇನು? ಅಲ್ಲ, ಏನು ಆಗಿಲ್ವಲ್ಲ? ಇಲ್ಲ. ಅದೇ ಹೇಗೆ ಮತ್ತೆ ಲಾಸ್ಟ್ ವೀಕ್ ಬರ್ತೇನೆ ಅಂತ ಹೇಳಿದೆ ನಾನು. ಪ್ಲಾಸ್ಟಿಕ್ ತರ್ತೇನೆ. ಪ್ಲಾಸ್ಟಿಕ್ ಅಲ್ಲ, ಲಾಸ್ಟ್ ವೀಕ್ ಅಂದ್ರೆ ಕಳೆದವರ ಬರ್ತೇನೆ ಅಂತ ಹೇಳಿದ್ರೆ. ಹೌದು, ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಅಲ್ಲಿ ಪ್ರೋಗ್ರಾಮ್ ಅಲ್ಲ, ತುಂಬಾ ಬಿಸಿ ಇದ್ದೆ. ಆದ್ರೆ ಈ ವಾರ ಬರ್ಲೇಬೇಕಾಯ್ತು ನಾನು. ಅದೇನು? ಈ ವಾರ ಹಾಕ್ಲಿಕ್ಕೆ ಎಪಿಸೋಡ್ ಇಲ್ಲ ಅಂತ. ಹೌದು, ಎಪಿಸೋಡ್ ಇಲ್ಲ ಅಂತ. ನೀರಾದೀತಾ? ಯಾಕೆ? ಅಲ್ಲ, ಸಪ್ಪೆ ಸೋಡ ಇಲ್ಲೂ ಇಲ್ಲ. ಅಲ್ಲ, ಅಂಗಡಿಗೆ ಸ್ವಲ್ಪ ದೂರ ಹೋಗ್ಬೇಕು, ಬೇಕಾದ್ರೆ ತರ್ತೀನಿ. ಸಪ್ಪೆ ಸೋಡ ಅಲ್ಲ, ಎಪಿಸೋಡ್ ಅಂದ್ರೆ ಸಂಚಿಕೆ. ಸಜ್ಜಿಗೆಯಾ? ಸಂಚಿಕೆ ಅಂದ್ರೆ ಈ ವಾರ ಟಿವಿಯಲ್ಲಿ ಬರ್ತದಲ್ಲ ಎಪಿಸೋಡ್. ವಾರ ಟಿವಿ ಅಲ್ಲ. ನಾನು ತಿಂಗಳು ಸೊಸೈಟಿಯಲ್ಲಿ ಬರ್ತದೆ. ಅದು ನಮ್ಮ ಒಂದೊಂದು ಎಪಿಸೋಡ್ ಬರ್ತದೆ. ಬೇರೆ ತಿನ್ನೋದಲ್ಲ. ಅದಕ್ಕೆ ಅದು ಈ ವಾರ ಶೂಟಿಂಗ್ ಮಾಡಿದಿಲ್ಲ ಅಂತ, ಅದಕ್ಕೋಸ್ಕರ ಬಂದದ್ದು. ಮತ್ತೆ ನಮ್ಮ ಕಾರ್ಯಕ್ರಮದ ಹೆಸರು ಗೊತ್ತುಂಟಲ್ಲ? ಏನು ಗೊತ್ತಿಲ್ಲದೆ 1 ವಾರ ಆಗಿದ್ದಷ್ಟೆಲ್ಲ ಅದೇನೋ ದರ್ಶನದ ಪಾತ್ರಿ ಅಲ್ವಾ? ದರ್ಶನದ ಪಾತ್ರಿ ಅಲ್ಲ, ಆದರ್ಶ ದಂಪತಿ ಅಂದ್ರೆ ಹೇಳಿ 1 ವಾರ ಆಯ್ತಲ್ಲ. ನಮ್ಮ ಚಾನಲ್ ಆದರ್ಶ ದಂಪತಿ ಅನ್ನೋ ಕಾರ್ಯಕ್ರಮ ಯಾಕೋಸ್ಕರ ಮಾಡ್ತಿದ್ದೀವಿ ಅಂತ ಗೊತ್ತುಂಟಲ್ಲ? ಅದು ಪದೇ ನೀವು ಜಾಹೀರಾತು ಹಾಕೋದಿಕ್ಕಲ್ವಾ? ಆಭರಣ ಜ್ಯುವೆಲ್ಲರ್ ಅಲ್ಲಲ್ಲ, ಆ್ಯಡ್ ಹಾಕೋದಂದ್ರೆ ಅವ್ರು ನಮ್ಗೆ ಸಾಥ್ ಕೊಡ್ತಾರೆ. ಬರೀ ಒಂದು ಶಾರ್ಟ್ ಕೊಡ್ತಾರೆ ಅಂತ ಇಷ್ಟು ಕಷ್ಟಪಡ್ದ ಪಾಪ. ಎಲ್ಲ ಅದಲ್ಲ, ತಿನ್ನೋದಲ್ಲ. ಸಾಥ್ ಅಂದ್ರೆ ಸಹಕಾರ, ಬೆಂಬಲ, ಸಪೋರ್ಟ್. ಆದ್ರೂ ನಮ್ಮನ್ನೊಂದಲ್ಲಿ 1/2 ನಿಮಿಷ ತೋರಿಸ್ತೀರಿ. ಆ ಸೋಪ್ ಹಾಕಿ ಸ್ನಾನ ಮಾಡೋಳನ್ನ 3 ನಿಮಿಷ ತೋರಿಸ್ತೀವಿ. ನಾವಲ್ಲಿ ಸೊಳ್ಳೆ ಕಚ್ಚಿತು ಅಂತ ಬಗ್ಗಿದ್ರೆ ನಾವಲ್ಲಿ ಹೋಗಿ ಆಯ್ತು. ಮತ್ತೆ ಯಾವಾಗ ಬರ್ತೀವಿ ದೇವ್ರಿಗೆ ಗೊತ್ತು. ನಮ್ದಲ್ಲ, ಅದು ಅವ್ರದಲ್ಲ. ಆದ್ರೂ ಅವಳ ಹತ್ರ ಸ್ವಲ್ಪ ಬೇಗ ಸ್ನಾನ ಮಾಡಕ್ಕೆ ಹೇಳಿ. ಅವಳು ಒಬ್ಳು ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಕುಟುಂಬದವರೆಲ್ಲ ಸ್ನಾನ ಮಾಡಿ ಆಗೈತೆ. ಅವಳ ಸೋಪ್ ಇಲ್ಲಿಂದ ಇಲ್ಲಿ ಬರುವಾಗಲೇ 10 ನಿಮಿಷ ಆಗೈತೆ. ಅದೇನು ನಿಮ್ಮ ಸಾಬೂನು ಸ್ಲೋನಾ? ಜಾರುದಿಲ್ಲ? ಗೊತ್ತಿಲ್ಲ ಸರ್. ಅಂದ್ರೆ ನಾವು ಯಾಕೋಸ್ಕರ ಆದರ್ಶ ದಂಪತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ, ಈಗ ನೋಡಿ, ಮದುವೆಯಾಗಿ ತಿಂಗಳು ಕಳಿಬೇಕಾದ್ರೆ ಡಿವೋರ್ಸ್ ಆಗೈತೆ ಅಲ್ಲ? ಮತ್ತೆ ಎಂತ ಅವಸ್ಥೆ ಅಲ್ಲ? ಮತ್ತೆ ಹಂಗಂದ್ರೆ ಏನು? ಅದೇ ಡಿವೋರ್ಸ್ ಅಂದ್ರೆ ಗಂಡ ಹೆಂಡತಿ ಜಗಳ ಆಗಿ ಕೋರ್ಟ್ಗೆಲ್ಲ ಹೋಗಿ ಬೇರೆ ಆಗುದು. ಗಂಡ ಹೆಂಡತಿ ಬೇರೆ ಅದ ತಿಂಗಳು ಕಳಿಬೇಕಾದ್ರೆ ಅಷ್ಟೇ ಯಾಕೆ ಹೇಳ್ತೀರಿ? ನೀವು ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ತಿರುಗಿ ಮೇಲೆ ಹತ್ಬೇಕಾದ್ರೆ ಒಂದು ಹಂಚಿನ ಮನೆ ಕಾಣಿಲ್ವಾ? ಇಲ್ಲ, ತಿರುಗಿ ಮೇಲೆ ಹತ್ಬೇಕಾದ್ರೆ ಹಂಚಿನ ಮನೆ ಇಲ್ಲ ನಾನು ನೋಡ್ಲಿಲ್ಲ. ಬೈಕಲ್ಲಿ ಬಿದ್ರಲ್ಲ, ಅದಕ್ಕೆ ಕಾಣಿಲ್ವಾ? ತಿರುಗಿ ಮೇಲೆ ಹತ್ಬೇಕಾದ್ರೆ ಅದೇ ಮನೆ ಕಾಣೋದು. ಇಲ್ಲ ರಾಮಣ್ಣ, ನಾವು ಸ್ವಲ್ಪ ಅವಸರದಲ್ಲಿ ಬಂದ್ವಿ. ಅವಸರದಲ್ಲಿ ಬಂದಿದ್ದೀವಲ್ಲ, ಬಿದ್ದಿದ್ದು. ಯಾಕೆ ಅವಸರ ಮಾಡ್ತೀರಿ? ಗೊತ್ತಿದೆ 3 ಗಂಟೆ ನಂತರ ಸಿಗೋದು ಅಂತ. ಯಾಕೆ ಅವಸರ? ಹಾಗೆ ನಾನು ನೋಡ್ಲಿಲ್ಲ. ಮೇಲೆ ಹತ್ಬೇಕಾದ್ರೆ ನೋಡ್ಲಿಲ್ಲ. ಅದು ಆ ಮನೆ ಇದು ಎದುರುಗಡೆ ಒಂದು ನೀಲಿದ್ದು ಡ್ರಮ್ ಇಟ್ಟಿದ್ರು, ನೋಡ್ಲಿಲ್ವಾ? ರೋಡ್ ಸೈಡ್ಗೆ ನಾನು ಮನೇನೇ ನೋಡಿಲ್ಲ, ಮತ್ತೆ ಡ್ರಮ್ ಇಲ್ಲಿಗೆ. ಹೌದು, ಮನೆಗಿಂತ ಸಣ್ಣದಲ್ಲ ಅದು. ನೀವು ಬೈಕಲ್ಲಿ ಬಿದ್ದಿತ್ತಪ್ಪಾಯ್ತು, ಇಲ್ಲಾಂದ್ರೆ ಕಾಣ್ತಿತ್ತೇನೋ. ಆ ಡ್ರಮ್ ಪಕ್ಕ ಒಂದು ಕಪ್ಪುದು ನಾಯಿ, ಅದು ಬೊಗಳಿಲ್ವಾ? ಡ್ರಮ್ ಮತ್ತೆ ಮನೇನೆ ನೋಡ್ಲಿಲ್ಲ, ಮತ್ತೆ ನಾಯಿ ಅಲ್ಲ, ಡ್ರಮ್ಮಿಗೆ ಮನೆಗೆ ಜೀವ ಇಲ್ಲ, ನಾಯಿಗೆ ಜೀವ ಇದೆಯಲ್ಲ.
ಬೊಗಳಿಲ್ಲ ಅದು ತಲೆ ಆ ಕಡೆ ಹಾಕಿ ಮಲ್ಕಿರ್ತೇವೆ ನಾವು. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಿಲ್ಲ. ಒಂದು ಕೆಲಸ ಮಾಡೋಣ, ಆ ಕಡೆ ಹೋಗಿ ಬರೋಣ ಮನೆಗೆ. ಯಾಕೆ ಅದು ಅದೇ ಮನೆಯದು ವಿಚಾರ ಅಲ್ಲ ಇಲ್ಲೇ ಇಲ್ಲಿ ನನ್ನ ದೋಸ್ತಿದೆ ಮನೆ ಅದು. ಮೊನ್ನೆ ಮದುವೆ ಆಯ್ತು, ನನ್ನೆಲ್ಲ ಮೊನ್ನೆ ಮದುವೆ ಆಯ್ತು. ನನ್ನ ಮದುವೆಗೆ ಹೋಗೋಕ್ಕಾಗಿಲ್ಲ, ಬೇರೆ ಒಂದು ಕೆಲಸ ಇತ್ತು, ಹಾಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನೆನ್ನೆ ಸಿಗದಾಗ ಕೇಳಿದೆ, ಗಂಡ ಹೆಂಡತಿ ಹೇಗಿದ್ದೀರಾ, ಎಲ್ಲೆಲ್ಲ ತಿರುಗಾಡಿದ್ರಿ ಅಂತ ಕೇಳಬೇಕಲ್ಲ. ಆದ್ರೆ ನಾನು ಮದುವೆಗೆ ಹೋಗಿಲ್ಲ, ಅದಕ್ಕೆ ಕೇಳಿರೋದು. ಇಲ್ಲ ಅಂತಂದ್ರೆ ನನಗೆ ಅಧಿಕ ಪ್ರಸಂಗ ಆಗುತ್ತೆ. ಅವ್ರು ಎಲ್ಲಿ ಹೋದ್ರು ನನಗೆ ನನ್ನ ದುಡ್ಡಲ್ಲಿ ಹೋಗೋದು. ಅದಕ್ಕೆ ಅವ ಹೇಳ್ದ ಅಧಿಕ ಕೋರ್ಟಲ್ಲಿ ಇದೆ ಅಂತ. ಯಾವುದು? ಮೊನ್ನೆ ಮದುವೆ ಆಗಿದ್ದೆ, ನಿನ್ನೆ ಕೋರ್ಟಿಗೆ ಹೋಗಿದೆ ಅಂತೆ. ನೋಡಿ, ಈಗ ಗಂಡ ಹೆಂಡತಿಗೆ ಬಾಳ್ವೇನೇ ಇಲ್ಲ. ಗಂಡ ಹೆಂಡತಿ ಬೇರೆ ಬೇರೆ ಆದ್ರೆ ಬಾಳೆ ಎಲ್ಲಿಂದ? ಬಾಳೆ ಅದಲ್ಲ, ಬಾಳೆ ಅಲ್ಲ, ಬಾಳ್ವೆ ಅಡಿಯಲ್ಲಿ ವಾ ಒಂದು ಹೊತ್ತು ಹೀಗೆ ಅಡಿ. ಬಾಳ್ವೆಗೊಂದು ಬಾಳೆ. ಅದಕ್ಕೋಸ್ಕರ ನಾವು ಆದರ್ಶ ದಂಪತಿ ಅನ್ನೋ ಕಾರ್ಯಕ್ರಮ ಮಾಡೋದು. ನೀವು ಕೊಡುವಂತ ಆದರ್ಶವಾಗಿರುವಂತ ನಿಮ್ಮ ಜೀವನದ ಸಂದೇಶಗಳನ್ನ ನಾವೆಲ್ಲ ಸಮಾಜಕ್ಕೆ ಹಂಚೋದು. ಒಳ್ಳೆ ವಿಚಾರ. ಹಾಗಾಗಿ ನಾವು ಸ್ವಲ್ಪ ಅವಸರದಲ್ಲಿದ್ದೀವಿ. ಅವಸರದಲ್ಲಿ ಹೋಗಿ ಮತ್ತೆ ಬೀಳ್ತೀರಾ? ಬೇರೆ ಇದೆಯಾ? ಬೇರೆ ಕಾರ್ಯಕ್ರಮ ಇದೆ. ನೀವು ಅಲ್ಲಿ ಹೋಗಿ ಬನ್ನಿ. ನೀವು ಅಲ್ಲಿ ಹೋಗಿ ಬರುವಷ್ಟರೊಳಗೆ ನನ್ನ ಮನೆಯನ್ನು ನಾನು ಮಾರುವುದಿಲ್ಲ. ಆಗಿಲ್ಲ ಸರ್, ಇದನ್ನು ಮುಗಿಸಿ ಹೋಗ್ಬೇಕು ನನಗೆ. ಅದು ಹಠ. ಹಾಗಾಗಿ ನಿಮ್ಮ ಮಿಸಸ್ ಅನ್ನು ಕರಿತೀರಾ? ಮಿಕ್ಸರ್ ಬೇಕಾ? ನಿಮ್ಮ ಹೆಂಡತಿ ಕರಿತೀರಾ? ಹೆಂಡತಿನ ಅವಳು ಇವತ್ತು ಟಿವಿ ಅವರು ಬಂದಿದ್ದಲ್ಲ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕನ್ನಡದ ಎದುರು ನಿಂತಿದ್ದಾಳೆ. ಇವರು ಫ್ಯಾನ್ಸಿಸ್ ಅವರಿಂದ ತಂದಿದ್ದೆಲ್ಲ ಮೆತ್ತಿ ಮುಗಿಸ್ತಾಳ ಅಂತ. ನಾಳೆಯಿಂದ ಹೊಸದು ಬ್ರಹ್ಮಕಲಸದ ಖರ್ಚಾಗಿತ್ತ ಅಂತ ಆಗುತ್ತೆ. ಪೌಡ್ರ್ ಸಮೇತ ತಂದಾಗಬೇಕಷ್ಟೇ, ಎಲ್ಲ ಮೆತ್ತಿ ಮುಗಿಸಿದಾಳ ಅವಳು. ಲೇಡೀಸ್ ಹಾಗೆ ಅಲ್ಲ, ಲೇಡೀಸ್ ಹಾಗೆ ಅಂತ ಅಲ್ಲ, ನನ್ನ ಹೆಂಡತಿ ಹಾಗೆ. ಕರೀರಿ ಸರ್. ಆಯ್ತು, ರೆಡಿ ಅಲ್ಲ? ಒಂದು ಲೈಟ್ ಇಲ್ಲಿ ಇರಲಿ, ಇನ್ನೊಂದು ಲೈಟ್ ಇಲ್ಲಿ ಇರಲಿ, ಬೇಕಿದ್ರೆ ಇನ್ನೊಂದು ಆನ್ ಮಾಡು, ಗೊತ್ತಾಗ್ತದಲ್ಲ? ಓಕೆ ಸರಿ. ಅಣ್ಣ ಬೇಜಾರು ಮಾಡಬೇಡಿ, ನೀವು ಆ ಲೈಟ್ನ ಅಲ್ಲಲ್ಲಿ ಇಡಬೇಡಿ. ನೀವು ಒಳಗಿಡಿ, ಹೋಗ್ಬೇಕಾದ್ರೆ ತಗೊಂಡೋಗಿ. ಯಾಕೆ? ಅಲ್ಲ, ಮಳೆಗೆ ಏನಾರು ಒದ್ದೆ ಆದರೆ ನಿಮಗೆ ನಷ್ಟ ಅಲ್ವಾ? ರಾಮಣ್ಣ, ಲೈಟ್ ಯಾಕೆ ಹಾಕ್ತೀವಿ ಅಂದ್ರೆ, ಲೈಟ್ ನಮಗೆ ಬೀಳ್ಬೇಕಾದ್ರೆ ನಾವು ಕ್ಯಾಮರಾಕ್ಕೆ ಚೆನ್ನಾಗಿ ಕಾಣ್ತೀವಿ. ಓ, ನಾವು ಚಂದ ಕಾಣ್ಲಿಕ್ಕ? ಹಾಗಾದ್ರೆ ಇದ್ದ ಕಂಬಕ್ಕೆ ಎಲ್ಲ ಕಟ್ಟಿ, ಆ ತೆಂಗಿನ ಮರ ಅಡಿಕೆ ಮರಕ್ಕೆಲ್ಲ ಕಟ್ಟಿ ಹೋಗ್ಬೇಕಾದ್ರೆ ಒಂದೇ ಸಲ ಬಿಚ್ಚಿದ್ರೆ ಆಯ್ತು. ನೀವು ಕರೀರಿ ಸರ್. ಆಯ್ತು. ಪದ್ಮಾವತಿ, ಏ ಪದ್ದು, ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತೀ. ನಮಸ್ಕಾರ. ನಮಸ್ತೆ. ಅವರೇ ಹೆಸರೇ ಕೇಳಿ ನೀವು? ಅವಳ ಹೆಸರು ಪದ್ಮಾವತಿ ಅಂತ. ಅಲ್ಲ, ಈ ಮನೇಲಿ ಕರೆಯೋದು? ಮನೇಲಿ ಪದ್ದು ಅದ್ಯಾಕೆ? ಒಮ್ಮೊಮ್ಮೆ ತೋಟದ ಹತ್ರ ಇರ್ತಾಳಲ್ಲ, ಅಲ್ಲಿಂದ ಕೇಳ್ಬೇಕಲ್ಲ. ಅಲ್ಲ, ಈಗ ಕೆಲವೊಂದು ಹೆಸರು ಕರೆದ್ರಲ್ಲ, ಗುಂಡು ಸಟಗ ಸೌಟು. ಏನು ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಯಿಂದ ಯಾವ ಬರ್ಬೇಕು. ಹೆಸರು ಬೇಕಾದ್ರೂ ಕರಿಬಹುದು. ಬರೋರು ಕರೀತಾನೆ ಇರೋದು. ತುಂಬಾ ಚಂದ ಕಾಣ್ತಿದ್ದಾರೆ. ಆಭರಣ ಜ್ಯುವೆಲ್ಲರ್ಸ್. ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಅವಳು ಮೊದಲೇ ಚಂದನಿ, ಇವತ್ತು ಸ್ವಲ್ಪ ಮೆತ್ತಿ ಬಿಟ್ಟು ಚಂದ ಆಗಿರೋದು. ಅಲ್ಲ, ಓಕೆ ಓಕೆ, ಕೂತ್ಕೊಳ್ಳಿ ರಾಮ. ಇದು ಸೊಸೈಟಿ ಅದು ಹೋದ್ರೆ ಮುಗಿತ್ತು. BPL ಕಾರ್ಡ್ ಅಂತ ಸ್ವಲ್ಪ ಅದು ಬೇಡ, ಬೇಕು. ಇದು ಬೇಡ. ಅದು ಮತ್ತೆ ಟಿವಿಯಲ್ಲಿ ಅದೇ ಕಂಡಿತ್ತು, ನಮ್ಮ ಮುಸುಡಿ ಕಾಣಲಿಕ್ಕಿಲ್ಲ. ಅಲ್ಲ, ನಾವು ಮಾತಾಡೋದು ಕೇಳ್ಬೇಕಲ್ಲ ನಮ್ಗೆ. ಈಗ ನಾನು ಮಾತಾಡೋದು ಕೇಳ್ತಾ ಇಲ್ವಾ? ಅಲ್ಲ, ನಮ್ಗೆ ಕ್ಯಾಮರಾ ಕೇಳ್ಬೇಕಲ್ಲ. ಅಮರನಿಗೆ ಅಮರ ಅಲ್ಲ, ಕ್ಯಾಮರಾ. ಸರ್, ಹೇಗಿದ್ದೀರಾ? ಎಲ್ಲ ಚಿನ್ನ ಹಾಕೊಂಡು ಬಂದಾಗಿದೆ. ಹೌದು, ನಾನು ಅವಳಿಗೆ ಮಾಡಿಸಿಕೊಟ್ಟಿದ್ದು ಹಾಕೊಳ್ಳೋಕೆ. ಮತ್ತೆ ಮನೇಲಿ ಇಡೋದು ಯಾಕೆ? ನಾವು ಸಾಲ ಮೂಲ ಎಲ್ಲ ಮಾಡಿಬಿಟ್ಟು ಚಿನ್ನ ತೆಗಿಯೋದು, ಅದನ್ನ ಅವ್ರ ಪೆಟ್ಟಿಗೆಯಲ್ಲಿ ಇಡೋದು. ಯಾರಿಗೆ? ಇಲ್ಲಿಗೆ ಕಾಣಕ. ಹಾಗೆ ಅಲ್ಲ, ಕೈ ಬಳೆ ಡಿಸೈನ್ ಚೆನ್ನಾಗಿದೆ. ಅದು ಕಳೆದ ವರ್ಷ ಅಡಿಕೆಯಲ್ಲಿ ಮಾಡಿಸಿದ್ದು. ಅಡಿಕೆಯಲ್ಲಿ ಮಾಡಿದ? ಅಡಿಕೆಯಲ್ಲಿ ಎಂತ ತೇಪಲ್ಲಿ ಮಾಡೋದು? ಅಡಿಕೆ ಸಿಪ್ಪಲ್ಲಿ ಮಾಡಿದ್ದಲ್ಲ, ಅಡಿಕೆ ಮಾರಿ ಮಾಡಿದ್ದು. ಅಡಿಕೆ ಮಾರಿ ದುಡ್ಡಲ್ಲಿ ಇಂತ ಪದೇ ಹಿಂಗೆ ಕೈ ಮಾಡ್ತಾಳೆ. ಆವಾಗ ಅದಕ್ಕೆ ಕೈಗೆ ಮಾಡಿರೋದು. ಇಲ್ಲೇ ಕಾಣುತ್ತಲ್ಲ. ಅಯ್ಯೋ ಇಲ್ಲ, ಇದು ಒರಿಜಿನಲ್ ಅಲ್ಲ, ಇದು ಡಂಬಿಲಿಕೇಟ್. ಒರಿಜಿನಲ್ ಎಲ್ಲ ಒಳಗಡೆ ಪೆಟ್ಟಿಗೆ. ಅದು ಡಂಬ್ಲಿಗೇಟ್ ಅಂದ್ರೆ? ಡಂಬ್ಲಿಗೇಟ್ ಅಪರೂಪಕ್ಕೆ ಟಿವಿಯಲ್ಲಿ ಬರಲಿ ಅಂತ ಇಂಗ್ಲೀಷ್ ಮಾತಾಡಿದ್ದು. ಅದು ಡಂಬ್ಲಿಕೇಟ್ ಅಲ್ಲ, ಡೂಪ್ಲಿಕೇಟ್. ಇಂಗ್ಲೀಷ್ ಮಾತಾಡೋದು. ಅದು ಡೂಪ್ಲಿಕೇಟ್ ಅಲ್ಲ, ಅದು ಡೂಪ್ಲಿಕೇಟ್. ಆಯ್ತಲ್ಲ, ಅವಳ ಜೊತೆ ನನ್ನ ಮರ್ಯಾದೆನೂ ಹೋಯ್ತು. ಇವತ್ತು ಬೇಕಿತ್ತ? ಇದು ಕೈ ಬಳೆ ಡೂಪ್ಲಿಕೇಟ್, ಒರಿಜಿನಲ್ ಒಳಗೆ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿದೆ. ಇದು ಕಿವಿದು ಚೆನ್ನಾಗಿದೆ. ಕಿವಿದು ಬಾಳೆಕಾಯ್ತು. ಬಾಳೆಗೊನೆ ನೇತಾಡ್ದಂಗೆ ಇಲ್ಲೂ ನೇತಾಡ್ಲಿ ಅಂತ ಕಿವಿಗೆ ನೇತಾಡ್ಸಿ. ಇಲ್ಲ, ಅದು ಕೂಡ ಡಂಬಿಲಿಕೇಟ್, ಒರಿಜಿನಲ್ ಪೆಟ್ಟಿಗೆಯಲ್ಲಿ ಇದೆ. ಇದು ಚೆನ್ನಾಗಿದೆ ಸರ. ಇದು ಅದು ಕರಿಮೆಣಸದು. ಕಲರ್ ಹಾಕಿದ್ದ ಕರಿಮೆಣಸಿಗೆ? ಕರಿಮೆಣಸಿಗೆ ಕಲರ್ ಹಾಕಿದ್ರೆ ಯಾವ ಕಷಾಯ ಮಾಡಿ ಕುಡಿತಾ ಇದ್ರು. ಕರಿಮೆಣಸು ಮಾರಿ ಮಾಡಿಸಿರೋದು. ಇಲ್ಲ, ಇದು ಕೂಡ ಡಂಬಿಲಿಕೇಟ್, ಒರಿಜಿನಲ್ ಪೆಟ್ಟಿಗೆಯಲ್ಲಿ ಇದೆ. ಹೌದಾ? ಇದು ಪಕ್ಕದ್ದು ಇದು ಒರಿಜಿನಲ್. ಡೂಪ್ಲಿಕೇಟ್ ಇಲ್ಲ. ನನ್ನ ಪೆಟ್ಟಿಗೆಯಲ್ಲಿ ಇಟ್ಟರೆ ಟೊಮೆಟೊ ಇಟ್ಟಂಗಾದಿತ್ತು. ಟೊಮೆಟೊನು ಹಿಚ್ಚಿಕಿಟ್ಟಂಗಾದಿತ್ತು. ಇಲ್ಲಿವರೆಗೆ ಕಳ್ಳರು ಬಂದಿರಲಿಲ್ಲ ಮನೆಗೆ. ಇನ್ನು ಕಳ್ಳರು ಬಂದಾರೆಲ್ಲ. ಪೆಟ್ಟಿಗೆಲ್ಲಿದೆ, ಪೆಟ್ಟಿಗೆಲ್ಲಿ ಹೊತ್ಕೊಂಡು ಹೋದ್ರೆ ಮುಗಿಯಿತು ನನ್ನ ಆಭರಣ.
ಅದಕ್ಕೆ ಕೆಲಸ ಮಾಡೋಣ, ಈ ಡಂಬಿಲಿಕೆಟ್ನ ಪೆಟ್ಟಿಗೆಲಿ ಇಟ್ಬಿಟ್ಟು ಒರಿಜಿನಲ್ ಮೈಗೆ ಹಾಕೊಳ್ಳೋಣ. ಬೇಡ ಬೇಡ, ಆ ಕಳ್ಳ ಬಂಗಾರನ ಹೊತ್ಕೊಂಡು ಹೋಗ್ಲಿ, ನೀ ಪೆಟ್ಟಿಗೆನ ಹೊತ್ಕೊಂಡು ಹೋಗೋದು ಬೇಡ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಕಾಯುತ್ತೆ ಅಂತ ಗೊತ್ತಾಗಲ್ಲ. ತಮಾಷೆಗೆ ತಮಾಷೆಗಾದ್ರೂ ಹೊತ್ಕೊಂಡು ಹೋದ್ರೆ ಹೋಯ್ತಲ್ಲ. ಅವ ಮಾರನೇ ದಿವಸ ತಂದು ಕೊಡ್ತಾನೆ, ನಾನು ಸುಮ್ಮನೆ ತಮಾಷೆ ತಂದುಕೊಂಡು ಹೋಗಿದ್ದು ಅಂತ. ಕಳ್ಳ ಅಲ್ಲವ. ಶುರು ಮಾಡೋಣ, ಶುರು ಮಾಡೋಣ. ಅಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿಗೆ ಹೋಗ್ಬೇಕಾ? ಹೋಗಿ. ದೂರ ಇದೆ. ಇಲ್ಲ, ಹತ್ರ ಮಾಡಿ ತೋರಿಸ್ತಾರೆ ಅವರು. ಅಲ್ಲ, ಅವ್ರು ಇಲ್ಲಿ ಬರಲಿ ಅಂತ. ಬೇಡ ಬೇಡ, ಅಲ್ಲಿ ಇರಲಿ. ಎಷ್ಟು ಸಣ್ಣ ಕಂಡೆ ನಾನು. ಕಾರ್ಯಕ್ರಮ ಶುರು ಮಾಡ್ಬೇಕಂದ್ರೆ ನಾನೊಂದು ಸ್ವಾಗತ ಹೇಳ್ತೀನಿ, ಆಗೊಂದು ಕೈ ಮುಗಿಬೇಕು. ಸ್ವಾಮಿ ದೈವ ಈಗಲ್ಲ ಮತ್ತೆ ಪರವಾಗಿಲ್ಲ. ದೈವದೇವರಿಗೆ ಹಿರಿಯ ಮನುಷ್ಯರಿಗೆ ಯಾವಾಗ ಬೇಕಾದ್ರೂ ಕೈ ಮುಗಿ. ಓಕೆ. ಮತ್ತೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಗೊತ್ತಿದ್ರೆ ಕೊಡಿ, ಇಲ್ಲಂದ್ರೆ ಪರವಾಗಿಲ್ಲ. ಅದು ಈಗ ಅಂತಲ್ಲ, ಸಣ್ಣವನಿರ್ಬೇಕಾದ್ರೆ ಅದೇ ಅಭ್ಯಾಸ ಆಗಿದೆ ನನಗೆ. ಶಾಲೆಗೆ ಹೋಗ್ತಾ ಇದ್ದಾಗಲೂ ಅಷ್ಟೇ, ಟೀಚರ್ ಕೇಳಿದ್ದಕ್ಕೆ ಪ್ರಶ್ನೆ ಹೋಗಿ ಉತ್ತರ ಗೊತ್ತಿದ್ರೆ ಮಾತ್ರ ನಿಂತ್ಕೊಂಡು ನಾನು ಉತ್ತರ ಹೇಳ್ತಿದ್ದೆ. ಉತ್ತರ ಗೊತ್ತಿಲ್ಲ ಅಂತಂದ್ರೆ ಬೆಂಚ್ ಒಳಗಡೆ ತೂರಿದವ ಗಂಟೆ ಹೊಡಿಬೇಕಾದ್ರೆ ಹೊರಗೆ ಬರ್ತಿದ್ದೆ. ಇದಾಗೆಲ್ಲ ಅಂದ್ರೆ ಜೀವನದಲ್ಲಿ ನಡೆದಂತ ನಿಮ್ಮ ಅದು ಸುಲಭ ಇದ್ದಿತ್ತು. ಓಕೆ, ನಿಮ್ಮಿಬ್ಬರ ಒಂದು ದಾಂಪತ್ಯ ಜೀವನದ ಬಗ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಟರೆ ಆಯ್ತು. ಒಂದೊಂದು ಮಾರ್ಕ್ ಅದ 5-5 ಮಾರ್ಕ್. ಮಾರ್ಕ್ ಅಂತ ಇಲ್ಲ, ಮಾರ್ಕ್ ಅಂತ ಇಲ್ಲ. ಸುಲಭ. ಓಕೆ ಓಕೆ, ಶುರು ಮಾಡ್ದಾ? ಓಕೆ, ಫಸ್ಟ್ ನಂಗೊಂದು ಜೂಮ್ ಕೊಡು, ಮತ್ತೆ ಇವರಿಗೊಂದು, ನಂತರ ಅವರಿಗೊಂದು, ಮತ್ತೊಂದು ವೈಡ್ ಇರು, ಗೊತ್ತಾಗ್ತದಲ್ಲ? ಓಕೆ ಓಕೆ, ಶುರು ಮಾಡೋಣ ಸರ್. ಶುರು ಮಾಡೋಣ. ಶುರು ಮಾಡು. ಕೈ ತೊಳೆದು ಬರ್ತೀರಾ? ಯಾಕೆ? ನಿಮ್ಮ ಬೈಕಲ್ಲಿ ಬಿದ್ದರೆ ಅಲ್ಲ. ಅದು ಅನ್ಕೊಳ್ತಿದ್ದೀನಿ. ಹೌದು, ಅವ್ರಿಗೆ ಹೇಳಿದ್ರೆ ಸುರಿಗೆ ಅವ್ರಿಗೊಂದು ಜಾಮ್ ಕೊಡು, ಮತ್ತು ಅವ್ರಿಗೊಂದು ಜಾಮ್ ಕೊಡು, ಮತ್ತು ಎಲ್ರಿಗೊಂದೊಂದು ವಡೆ ಕೊಡು ಅಂತ. ತಿಂದೇ ಶುರು ಮಾಡಿದ್ರೆ ಮತ್ತೆ ಎದ್ದೇಳ್ಬೇಕು ಅಂತಿಲ್ವಲ್ಲ? ಅದು ತಿನ್ನೋ ಜಾಮ್ ವಡೆ ಅಲ್ಲ, ಅದು ಜೂಮ್ ಅಂದ್ರೆ ಹತ್ರ ಮಾಡಿ ತೋರಿಸೋದು. ಓ, ವಡೆ ಎಲ್ಲ ದೊಡ್ಡದು ಕೊಂಡಿದ್ದಲ್ಲ, ಹತ್ರ ಬೇರೆ ರಮಣ, ಅದು ಕ್ಯಾಮ್ರಾದ ಭಾಷೆ, ಅದು ಬೇರೆ ಬೇರೆ ಬೇರೆ. ಶುರು ಮಾಡೋಣಲ್ಲ? ಓಕೆ. ಅಲ್ಲ, ನೀವು ಅಲ್ಲೇ ನೋಡ್ತಾ ಮಾತಾಡಬೇಕು. ಅಲ್ಲೇ ನೋಡ್ತಾ ಮಾತಾಡಬೇಕು. ಆಯ್ತಲ್ಲ, ಮುಗೀತು. ಇನ್ನು ಬೇರೆ ಕಡೆ ನೋಡುವಾಗಿಲ್ಲ. ನಾಯಿನ ಕಟ್ಟಾಕಿದೆಯಲ್ಲ, ಬಂದರೂ ನೋಡೋಂಗಿಲ್ಲ ಅದನ್ನು. ಬೆಕ್ಕಿಗೆ ಹಾಲು ಹಾಕಿದ್ಯಾ? ಅಯ್ಯೋ, ಬೆಕ್ಕನ್ ಕಟ್ಟಾಕಿ ನಾಯಿಗೆ ಹಾಲು ಹಾಕಿದೆ. ನಾಯಿಗೆ ಹಾಲು ಬೆಕ್ಕನ ಕಟ್ಟಾಕಿದೆ. ಮುಗೀತು ಬೆಕ್ಕಿನ ಕತೆ. ನಾಯಿ ಹಾಲು ಕುಡ್ದಿರಲ್ಲ, ಬೆಕ್ಕು ಬದುಕಿರಲ್ಲ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಓಕೆ ಸರ್. ನೀನು ಇಲ್ಲಿ ನೋಡು, ಅವ್ನು ಇನ್ನೊಂದೇ ನೋಡ್ತಾ ಇದ್ದಾನೆ. ಇಲ್ಲ ಸರ್, ಒಮ್ಮೊಮ್ಮೆ ನೋಡ್ರಿ ಸಾಕು. ಅದು ಕ್ಯಾಮರಾ ನೋಡು ಸರ್. ನೋಡು, ಒಂದು ಕಣ್ಣು ಮುಚ್ಚಿ ನೋಡೋದು. ಅದು ಕ್ಯಾಮರಾನ ಹಾಗೆ ನೋಡು, ಕ್ಯಾಮರಾನ ಹಾಗೆ ನೋಡು. ದೇವ್ರು ಕೊಟ್ಟ ಅಷ್ಟು ಚಂದದ ಕಣ್ಣು ಇರಬೇಕಾದ್ರೆ ಮುಚ್ಚಿ ನೋಡು. ಓಕೆ ಸರ್, ನಿಮ್ಮ ಚಾನ್ಸ್ ಎಲ್ಲಿ ನೋಡ್ಬೋದು? ಶುರು ಮಾಡೋಣ. ಓಕೆ, ಹೇಗೆ ಬಾಯ್ತಾ? ನಮಸ್ತೆ ವೀಕ್ಷಕರೇ. ತುಳು ಅವರ ಆಗ್ತಾ ಒಂದು ತುಳು. ನಾನು ಶುರು ಮಾಡ್ತೇನೆ. ಓಕೆ, ನಮಸ್ತೆ ವೀಕ್ಷಕರೇ. ವಾರಂ ಪ್ರತಿ ಬರುವಂಥ ಆದರ್ಶ ದಂಪತಿ ಕಾರ್ಯಕ್ರಮ ನಿಮ್ಮನ್ನು ಇವರ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇವರು ನಮ್ಮ ಜೊತೆ ಆದರ್ಶವಾಗಿ ಜೀವನ ಮಾಡುವಂಥ ರಾಮಣ್ಣ ಮತ್ತು ಪದ್ಮಾವತಿ ದಂಪತಿಗಳಿದ್ದಾರೆ. ಅವರ ನಮ್ಮ ಕಾರ್ಯಕ್ರಮನ ಸ್ವಾಗತ ಮಾಡೋಣ. ರಮಣ, ಮೊದಲನೇ ಪ್ರಶ್ನೆ ನಿಮ್ಮದು. ನಿಮ್ಮದು ಮೊದಲನೇ ಪ್ರಶ್ನೆ, ನಿಮ್ಮದು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್ ಮ್ಯಾರೇಜಾ ಅಂತ? ನಮ್ಮದು ಆ ರೇಂಜಲ್ಲೇನಿಲ್ಲ. ನಾವೊಂದು 30 ರೂಪಾಯಿದು 2 ಹಾರ ತಗೊಂಡು ದೇವಸ್ಥಾನಕ್ಕೆ ಹೋಗಿ. ಅಲ್ಲ ರಮಣ, ನಾನು ಕೇಳಿದ್ದು ಅಂದರೆ ಅರೇಂಜ್ ಮ್ಯಾರೇಜ್ ಅಂದರೆ ನೀವು ಲವ್ ಮಾಡಿ ಮದುವೆ ಅದ, ನೀವು ಪ್ರೀತಿ ಮಾಡಿ ಮದುವೆ ಅದ, ಅಲ್ಲ ಮನೆಯವರು ಹುಡುಗಿ ನೋಡಿ ಆ ಥರ ಮದುವೆ ಆಗಿದ್ದ ಅಂತ? ಹಾಗೆ. ಅದು ಮನೆಯವರೇ ನೋಡಿದ್ದು. ನಮ್ಗೆ ಹೇಗೆ ಪ್ರೀತಿ ಮಾಡಬೇಕು ಅಂತ ಗೊತ್ತಿಲ್ವಲ್ಲ, ಮತ್ತು ನಾವು ಪ್ರೀತಿ ಮಾಡಿ ತಟಪಟ ಹಾಕೋದು ಬೇಡ ಅಂತ ಮನೆಯವರೇ ನೋಡಿದ್ದು. ನಾನು ನೋಡಿದ್ದು ಅವಳ ಅಮ್ಮನ್ನು. ಅಲ್ಲ, ನಾನು ಮನೆಗೆ ಹೋಗ್ಬೇಕಾದ್ರೆ ಇವಳು ಇರಲಿಲ್ಲ, ಇವಳೆಲ್ಲ ತೋಟದ ಹತ್ರ ಹೋಗಿದ್ರು ಅಂತೆ. ಅದಕ್ಕೆ ಅಮ್ಮನ ಹತ್ರ ಮಾತಾಡ್ಕೊಂಡು ಬಂದಿದ್ದು. ಮತ್ತೆ ಹಿರಿಯರೊಂದು ಹೇಳಿದ ಮಾತು ನೆನಪಾಗಿತ್ತು, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಅದಕ್ಕೆ ತಾಯಿ ಚೆನ್ನಾಗಿದ್ಲು, ಅದಕ್ಕೆ ಮಗಳು ಚೆನ್ನಾಗಿರ್ತಾಳೆ ಅಂತ ಏನೋ ಅಂದಾಜಿಗೆ ಒಪ್ಕೊಂಡು ಬಂದಿರೋದು. ನಾನು ನೋಡಿರೋದು ಮಂಟಪದಲ್ಲೇ. ಏನೋ ಚೆನ್ನಾಗಿದ್ಲಪ್ಪ, ಇವಳ ಅಪ್ಪನ ಮುಸುಡಿ ಏನಾದ್ರು ಬರುತ್ತೆ, ಅರ್ಧ ರೇಟಿಗೆ ಮಾರಬೇಕಾಗಿತ್ತು. ಹಾಗೆ ಹಾಗೆ. ಈಗ ಮನೆಯವ್ರು ನೋಡಿ ಅಂತ ಹೇಳಿದ್ರಿ. ಈಗ ಹುಡುಗಿ ನೋಡ್ಲಿಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಏನ್ ನೋಡಿ ಬಿದ್ರಿ? ಏನ್ ನೋಡಿ ಬಿದ್ರಿ? ಅದೆಲ್ಲ ಹೇಳ್ಬೇಕು. ಅದೆಲ್ಲ ಒಳ್ಳೇದಾಗುತ್ತೆ. ನೀವು ಮರ್ಯಾದೆ ಕಳಿತೀರ ಅಲ್ಲ, ಬೇರೆ ಎಂತ ಇದು ಆಟ? ಅದು ಬೇಕು, ಅದು ಬೇಕಾ? ಅದು ನನಗೆ ನಿಮ್ಮ ಥರ ಆ ಥರ ಎಲ್ಲ ಹಾಕಿ ಹೋಗ್ಲಿಕ್ಕೆ ಅಭ್ಯಾಸ ಇಲ್ಲ. ಶೂಸ್ ಎಲ್ಲ ನಾವು ಹಳ್ಳಿಯಲ್ಲಿ ಇರೋದಲ್ಲ. ಅದಕ್ಕೆ ಮತ್ತೆ ನಮ್ಮ ದೋಸ್ತಿಗಳೆಲ್ಲ ಹೇಳಿದ್ರು, ಹುಡುಗಿ ನೋಡೋಕೆ ಹೋಗೋದಲ್ಲ, ನೀನು ನಮ್ಮ ಮುಸುಡಿ ಚೆನ್ನಾಗಿ ಇಲ್ಲದ್ರು ಚೆನ್ನಾಗಿ ಕೆಳಗಾದ್ರೂ ಚೆನ್ನಾಗಿರಲಿ 2 ಹಾಕೋ ಅಂತ. ಅದಕ್ಕೆ ಹಾಕೊಂಡೆ. ನಡ್ಕೊಂಡು ಹೋಗ್ಬೇಕಾದ್ರೆಲ್ಲ ನಡಿಬೇಕಾದ್ರೆಲ್ಲ ಕಷ್ಟ ಆಯ್ತದ. ಹೌದು, ಬೇರೆಯವ್ರದ್ದು ಹಾಕಿದ್ರೆ. ಹೌದು, ಬೇರೆಯವ್ರದ್ದಲ್ಲ, ನನಗೆ ತೆಗೆದಿದ್ದು. ಹಾಕೊಳ್ಳೋದು ಶುರು ಅಂತ. ಮತ್ತೆ ಇವ್ರ ಮನೆ ಎದುರುಗಡೆ ಒಂದು ತೆಂಗಿನ ಹೊಂಡ, ಅದಕ್ಕೆ ಬಿದ್ದಿರೋದು. ನಾಚಿಕೆ ಆಗೋಗಿದೆ, ಯಾಕೆ ಹೋದೆ ಅಂತ. ಅಲ್ಲ, ಏನ್ ನೋಡಿ ಬಿದ್ರಿ? ಅಲ್ಲ, ನೋಡಿದ್ರೆ ಬೀಳ್ತಾ ಇರಲಿಲ್ಲ, ನೋಡದೆ ಬಿದ್ದಿರೋದು. ನೋಡಿದ್ರೆ ನನಗೆ ಗೊತ್ತಿಲ್ವ ಅಲ್ಲಿ ಹೊಂಡ ಇದೆ. ರಮಣ, ಹುಡುಗಿ ನೋಡ್ಬೇಕಾದ್ರೆ ಹುಡುಗಿಯ ಗುಣ ಇಲ್ಲದ್ರೆ ಅಂದ ಯಾವ್ದು ನೋಡಿ ನೀವು ಬಿದ್ರಿ?
ಅದು ಗುಣ ಇದು ನನ್ನ ಮರ್ಯಾದೆ ನಾನೇ ಕಳಿತೀನಿ ನಾನು. ಅದು ಇದು ಊಟ 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 ಅಲ್ಲ, ಊಟಕ್ಕೆ ನಾ ಇನ್ನು ತೆಂಗಿನ ಹೊಂಡದಲ್ಲೇ ಇದ್ದೀನಿ. ಒಬ್ಬ ಮಗ ನನ್ನ ಜೊತೆ ಬಂದ ಎಬ್ಸಕ್ಕೆ ಬಂದಿಲ್ಲ. ಏನು ತೆಂಗಿನ ಒಂದು ಬೇರು ಸಿಕ್ತು ಅಂತ ಮೇಲೆ ಬಂದಿರೋದು. ಇಲ್ಲಿಂದ ಅಂತಂದ್ರೆ ಮದುಮಗನ ಸಂಜೆವರೆಗೂ ಕಾಯ್ಬೇಕಾಗಿತ್ತು. ಮತ್ತೆ ಇದು ಸ್ವರ 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 ಅಂದ್ರೆ ಪದ ಹಾಡ್ತಾಳೆ. ಹೌದಾ, ಹಾಡಾಡ್ತಾರೆ ಸಿಂಗರು? ಸಿಂಗಲ್ ಅಲ್ಲ, ಹಾಡಾಡ್ತಾಳೆ. ಅದೇ ಒಂದು ಒಂದು ನಮ್ಮ ಕಾರ್ಯಕ್ರಮಗೋಸ್ಕರ ಒಂದು ಹಾಡು, ಒಂದು 2 ಸಾಕು. ಯಾರು ನಾನು? 2 ಸಾಕು. ಅಯ್ಯೋ ಆ ಥರ ಏನಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾರೆ ಒಮ್ಮೊಮ್ಮೆ. ನೀವು ಯಾಕೆ ಅದನ್ನೆಲ್ಲ ಹೇಳಿ? ಕೇಳಿದ್ರೆಲ್ಲ ಹೇಳಿ ಹೋಯ್ತು. ನಾಳೆ ಕುಟುಂಬದವರೆಲ್ಲ ಟಿವಿ ಎದುರುಗಡೆ ಕುಂತು ನಿನ್ನ ಸ್ವರ ಕೇಳ್ತಾರೆ. ಒಂದು 2 ಸಾಕು. ಅವ್ರು ಹೋಗ್ಲಿ, ಆಮೇಲೆ ಆಡ್ತೀನಿ ನಾನು. ಅವ್ರು ಹೋದ್ಮೇಲೆ ನಮ್ಮ ನಾಯಿ ಇದೆ, ಅದು ಆ ಚಳಿಗೆ ಜೋರು ಪದ ಹಾಡುತ್ತಾರೆ. ಚೆನ್ನಾಗಿರುತ್ತೆ ಕೇಳಿ. ಒಂದು ಗೋಣ್ ಚೀಲ ಹಾಕಿ ಅಂತ. ಹಾಡ್ತೀನಿ. ಯಾವಾಗಲೂ ಹಾಡೋದು ಹಾಡಬೇಡ, ಬೇರೆ ಹಾಡು. ಯಾಕೆ? ಕೇಳಿ ಕೇಳಿ ಸಾಕಾಗಿದೆ. ಮೊನ್ನೆ ನಾನು ಬಟ್ಟೆ ಒಗಿಬೇಕಾದ್ರೆ ಹಾಡಿದ್ಯಲ್ಲ, ಅಲ್ಲ ಅದನ್ನ ಹಾಡಬೇಡ ಅಂತ. ಅದನ್ನ ಹಾಡಬೇಡ. ಯಾಕೆ? ನನ್ನ ಲುಂಗಿ ಚಿಪ್ಪಟ್ಟು ಚೀರ ಆಗಿದೆ ಅದು ಬೇಡ ಬೇಡ. ಹಾಡಿಗೆ ಬೇರೆ ಹಾಡು. ಚುಮ್ ಚುಮ್. ಬೇರೆ ಬೇರೆ ಯಾವಾಗಲೂ ಕನ್ನಡ, ಇವತ್ತು ಹಿಂದಿ. ಸೂಪರ್. ಆಗ್ಬೋದಲ್ಲ? ಆಗ್ಬೋದು. ಯಾವ್ದಾದ್ರೆ ಏನು ನಮಗೆ ಅರ್ಥ ಆದ್ರೆ ಅಲ್ಲ. ಚುಮ್ ಚುಮ್. ಅಷ್ಟೇ ಮಿತ್ತಾಳ. ಅಷ್ಟಮಿ ಅಲ್ಲ, ಇದು ಜಾತ್ರೆ ಶುರು ಆದ್ರೂ ಇವಳಿ ಬರ್ತಾ ಇಲ್ಲ. ಅದು ಪದ ಹಾಡ ಕೇಳ್ತಿರಲ್ಲ, ಹಾಡು ಹಾಡೋದು ಅಂತಂದ್ರೆ ಅಷ್ಟು ಸುಲಭ ಇಲ್ಲ ರೀ. ಆ ಪದ ಹಾಡಬೇಕಾದವ್ರೆ ಅವ್ರಿಗೆ ಶುರುಗೆ ಏನು ಸಿಗುದಿಲ್ಲ ಅಂತ. ಸುರು ಸಿಗೋದು. ಅದೇ ಸುರುಗೆ ಸಿಗುದಿಲ್ಲ ಅಂತ ಮತ್ತೆ ಸಿಗ್ತದೆ. ಅಯ್ಯೋ ಅದು ಶ್ರುತಿ ಸಿಗೋದಿಲ್ಲ. ಶ್ರುತಿಯ ಅವಳ ಅಮ್ಮ ಕಮಲನ ಒಮ್ಮೆ ತರಿಸಿ ಇವತ್ತೆ. ಚುಮ್ ಚುಮ್. ಎಲ್ಲೋ ಹೋಗಿದ್ದಾಳು ಯಾರು? ಶ್ರುತಿ. ಶ್ರುತಿ ಎಲ್ಲೋ ಹೋಗಿದ್ದಾಳೆ. ಬಡಿಬೇಕು, ಅದರಲ್ಲಿ ಇರೋದೆಲ್ಲ ಇದ್ದು ಬಡಿದ್ರೆ ಆಗ್ತದೆ. ಬೇಗ ಹೇಳಿಲ್ಲ ಅಂದ್ರೆ ಎಲ್ಲಿಗೆ ಬೀಳ್ತದೆ ಅಂತ ಬರ್ತದೆ. ಚುಮ್ ಚುಮ್ ಅಲ್ಲಿದೆ ಮರದಿಂದಿಲಿದೆ ಬಾಬಾ ನಲ್ಲಿದೆ ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ ಬಂದರೆ ಕೊಡುವೆ ಬಾರದಿರಿ ತಿನ್ನುವೆ ಬಾರೋ ಬೀಗ ಹಾಕೋ ಲಾಗ. ನಾನು ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಅದವಳು ಒಮ್ಮೆಲೆ ಹಿಂದಿ ಹಾಡು ಹಾಡಿದ್ಲಲ್ಲ, ಅದು ಯಾವಾಗಲೂ ಹಾಡುವಂಥ ಹಾಡಿದೆ. ಬೇಡ, ಚೆನ್ನಾಗಿರೋದು ಒಂದು ಸಾಕು. ಹೌದು, ಚೆನ್ನಾಗಿರೋದು ಒಂದು ಸಾಕು. ಹಾಗೆ ಹಾಗೆ. ಈಗ ಅವಳು ಹಾಡಾಡ್ತಾಳೆ ಅಂತ ಅವನಿಗೆ ರಮೇಶನ್ಗೆ ಹೇಳ್ಬೇಡಿ. ರಮೇಶನ್ಗೆ, ರಮೇಶ ಮೇಸ್ತ್ರಿಗೆ. ರಮೇಶ್ ಮೇಸ್ತ್ರಿಯ? ಹಾಂ, ಅದ್ಯಾರು? ರಮೇಶ್ ಮೇಸ್ತ್ರಿ. ಅವಳು ಒಂದು ರೈಲ್ವೆ ಸ್ಟೇಷನಲ್ಲಿ ಹಾಡಾಡ್ತಿದ್ದ, ಒಂದು ತಾಯಿನ ಕರ್ಕೊಂಡೋಗಿ ದೊಡ್ಡ ಹಾಡು ಹಾಡೋ ಹಾಗೆ ಮಾಡಿದ್ಲು. ಮತ್ತೆ ವಾಪಸ್ ಅಲ್ಲಿಗೆ ಬಂದ್ರಂತೆ, ಅದು ಬೇರೆ ವಿಷಯ. ಅದು ರಮೇಶ್ ಮೇಸ್ತ್ರಿ ಅಲ್ಲ, ಅದು ಹಿಮೇಶ್ ರೇಷ್ಮೆ ಅಂತ. ರಮೇಶ್ ಮೇಸ್ತ್ರಿ? ಹೌದು, ಮತ್ತೆ ಸುರೇಶ್ ಮೇಸ್ತ್ರಿ ಹೇಳ್ತಾರೆ ರಮೇಶ್ ಮೇಸ್ತ್ರಿ. ಸುರೇಶ ಮೇಸ್ತ್ರಿ ಅಲ್ವಾ, ಅದಕ್ಕೆ ಅವನು ಕೂಡ ಮೇಸ್ತ್ರಿ ಆಗಿರ್ಬೋದು ಅಂತ ಒಂದು ನಂಬೋಣ. ನನಗೂ ಅಷ್ಟೇ ಗೊತ್ತಿರೋದು. ಆಯ್ತು, ಈಗ ಮುಂದೆ ಪ್ರಶ್ನೆ. ರಮಣ, ಹನಿಮೂನಿಗೆ ಎಲ್ಲಿಗೆ ಹೋದ್ರಿ? ಮದುವೆ ಆದ ನಂತರ ಹನಿಮೂನಿಗೆ ಎಲ್ಲಿಗೆ ಹೋದ್ರಿ? ಅದು ಹಂಗಂದ್ರೆ ಎಲ್ಲಿ ಅದು? ಅದು ಗೊತ್ತಿಲ್ಲ. ನಾನು ಅಣ್ಣನ ಹತ್ರ ಹೋಗಿದ್ದೆ, ಊಟ ಹಾಕಿದ್ರು ಪಕ್ಕದ. ಅಲ್ಲ, ಹನಿಮೂನ್ ಅಂದ್ರೆ ಮದುವೆಯಾಗಿ ದೇವಸ್ಥಾನಕ್ಕೆ. ದೇವಸ್ಥಾನ ಹೋಗಿದ್ರಲ್ಲ? ಹೌದು. ಮದುವೆಯಾಗಿ ಗಂಡ ಹೆಂಡತಿ ಮೊದಲು ಎಲ್ಲಿಗೆ ಹೋದ್ರು ಸಹ ಹನಿಮೂನೆ. ಎಲ್ಲಿಗೆ ಹೋದ್ರು? ಎಲ್ಲಿಗೆ ಹೋದ್ರು ಸಹ ಪಕ್ಕದ ಮನೆಗೆ ಹೋದ್ರೆ. ಅದಕ್ಕೆ ಅಣ್ಣನ ಹತ್ರ ಹೋಗಿದ್ದು. ಅದು ನೀವು ಕೇಳಿದ್ದು ಬಹಳ ಖುಷಿ ಆಯ್ತು ರೀ. ದೊಡ್ಡ ಕಥೆ ಅದು. ನನಗೆ ಅವತ್ತು ಕೊಲ್ಲೂರಿಗೆ ಹೋಗ್ಬೇಕು ಅಂತ ಮನಸ್ಸಿದ್ದು, ದೇವಸ್ಥಾನಕ್ಕೆ. ಅಲ್ಲಿ ಬರೋದಕ್ಕೆ ಇವಳಿಗೆ ಮನಸ್ಸಿಲ್ಲ. ಅದು ಆ ಕಡೆಲ್ಲ ಬದಿಯಲ್ಲೆಲ್ಲ ಹೋಗ್ಬೇಕಲ್ಲ, ಅಲ್ಲೇ ನಾನೆಲ್ಲ ಸಾಗರದಲ್ಲಿ ಮುಳುಗ್ತೀನಿ ಅಂತ. ಅದರಲ್ಲಿ ಇದಕ್ಕಿಂತ ದೊಡ್ಡ ಮೀನೇ ಇದೆ. ಕೆರೆ ಕಪ್ಪೆ ಕೆರೆ ಕಪ್ಪೆ. ಕೆರೆ ಕಪ್ಪೆ ಸಮುದ್ರದಲ್ಲಿ. ಎಲ್ಲೋ ತೋಡು ನೋಡ್ಬಿಟ್ಟು ಎಲ್ಲ ಸಮುದ್ರ ಅನ್ಕೊಂಡಿದ್ದ ಅಂತ. ಇವಳು ಮೈಸೂರು ಹೋಗ್ಬೇಕು ಅಂತ ಆಸೆ. ಮೈಸೂರು? ಹೌದು. ಸಂತೆ ತಿರುಗಲಿಕ್ಕೆ. ಸಂತೆ ಬೆರಡೂರಲ್ಲಿ ಇಲ್ವಾ? ಸಂತೆ ಅಲ್ಲದೆ ಅರಮನೆ. ಅರಮನೆ ಆಗಿದೆಯಲ್ಲ? ಆಗಿದೆಲ್ಲ ಮೊದಲೇ ಇದೆ. ಯಾವ ಸರ್ಕಸ್ ಕಂಪನಿ ಡೇರೆ ನೋಡ್ಕೊಂಡು ಅರಮನೆ ಅನ್ಕೊಂಡಿದ್ದ ಅಂತ. ಅಲ್ಲಿಗೆ ಹೋಗೋದಕ್ಕೆ ನನ್ನ ಮನಸ್ಸಿರಲಿಲ್ಲ. ಅದು ಚಳಿ ಟೈಮಲ್ಲೇ ಮದುವೆ ಆಗಿರೋದು. ನನ್ನ ಚಳಿಯೆಲ್ಲ ತಡೆಯೋಕ್ಕಾಗಿಲ್ಲ. ಅಸ್ತಮ ಇದ್ದಿದ್ರಿಂದ. ಅಸ್ತಮ ಇಲ್ಲ ರೀ, ಬರೀ ಚಳಿ ಮಾತ್ರ ತಡಿಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಹೇಳ್ದಲ್ಲಿ ಅವಳು ತಯಾರಿಲ್ಲ, ಅವಳು ಹೇಳೋದ್ರಿಗೆ ನಾನು ತಯಾರಿಲ್ಲ. ಮೊದಲೇ ನಮಗೆ ಬಹಳ ಗಲಾಟೆ ಆಗ್ತಿತ್ತು. ಭಿನ್ನಾಭಿಪ್ರಾಯ ಮೊದಲಿಗೆ ಬಂದಿದೆ. ಮತ್ತೆ ಏನು ಮಾಡೋದು, ಗಂಡ ಹೆಂಡತಿ ಅಂತಂದ್ರೆ ಒಂದಕ್ಕೆ ಬಿಸಿ ಆದ್ರೆ ಇನ್ನೊಂದು ತಣ್ಣಗಾಗಬೇಕು. ಇಲ್ಲ ಅಂತಂದ್ರೆ ಮಾರನೇ ದಿವಸ ಒಳ್ಳೆಯಲ್ಲಿ ಬೆಂಕಿ ಹೇಳಲ್ಲ. ಅದು ಒಂದು ಇತ್ಯರ್ಥಕ್ಕೆ ಬಂದು ಅಲ್ಲಿ ಅಣ್ಣನ ಹನಿಮೂನ್ ಅಲ್ಲಿಗೆ ಹೋಗಿ ಬಂದ್ವಿ. ನಂಗೊಂದು ವಿಷಯ ಗೊತ್ತಾಗ್ಲಿಲ್ಲ. ಅವರಿಗೆ ಮೈಸೂರು ಅರಮನೆ ನೋಡ್ಬೇಕು ಅಂತ, ನಿಮ್ಗೆ ಕೊಲ್ಲೂರು ದೇವಸ್ಥಾನ ನೋಡ್ಬೇಕು ಅಂತ. ಕಡೆಗೆ ನೀವು ಎಲ್ಲಿಗೆ ಹೋಗಿ ಬಂದ್ರಿ? ಗಂಡ ಹೆಂಡತಿ ಅಂತಂದ್ರೆ ಯಾಕೆ ಮಾರನೇ ದಿವಸ ಮುಖ ನೋಡ್ಕೋಬೇಕಲ್ಲ ಅಂತ ಒಂದು ಇತ್ಯರ್ಥಕ್ಕೆ ಬಂದು ನಾನು ನನ್ನಷ್ಟಕ್ಕೆ ಕೊಲ್ಲೂರಿಗೆ ಹೋದೆ, ಅವಳಷ್ಟಕ್ಕೆ ಮೈಸೂರಿಗೆ ಹೋದ್ವಿ.
ಹೌದು, ನಾನು ಹೋಗಿ ಮಾರನೇ ದಿವಸನೇ ಬಂದಿದ್ದೆ. ನನಗೆ ದೇವರ ದರ್ಶನ, ದೇವಿದ ದರ್ಶನ ಬೇಗ ಆಗಿತ್ತು. ಇವಳು ಬರಬೇಕಾದ್ರೆ 1 ವಾರ ಆಗಿತ್ತು. ಒಳಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ, ಸುತ್ತಿದ್ದೆ 1 ವಾರ. ಹೌದು, ಇಲ್ಲದಿದ್ರೆ ಅವತ್ತೇ ನಾವು ಗಲಾಟೆ ಮಾಡಿ ಈ ಗಂಡ ಹೆಂಡತಿ ಬೇರೆ ಬೇರೆ ಆಗ್ಬೇಕು. ಇವಾಗ ನನ್ನನ್ನು ಬಿಟ್ಟು ದಿನೇಶ್ ಅವ್ರ ಜೊತೆ ಇರಬೇಕಾಗಿತ್ತು. ಅಲ್ಲ, ಆವಾಗಲೇ ನನ್ನನ್ನು ಬಿಟ್ಟಿದ್ರೆ ಬೇರೆ ಯಾವಾದರೂ ಸಿಗ್ತಾ ಇರಲಿಲ್ಲ. ಮುಂದಿನ ಪ್ರಶ್ನೆ, ಈಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 10 ವರ್ಷ 12 ವರ್ಷ ಆಯ್ತು. 12 ವರ್ಷ. 12 ವರ್ಷ ಆಯ್ತು. ನೀನು ನನಗಿಂತ 2 ವರ್ಷ ಮುಂಚೆನೇ ಆಗಿದ್ಯಾ? ಎಂತ? ಎಲ್ಲಿದ್ದೀನಿ? 12 ವರ್ಷ ಆಯ್ತು. 10 ವರ್ಷ. 12. ಕಳೆದ ವರ್ಷ ನವಮಿಗೆ ನವರಾತ್ರಿ ದಿವಸ ನಾನು ನಿನ್ನನ್ನು ಕುದ್ರೋಳಿ ಕರ್ಕೊಂಡು ಹೋಗಿದ್ದು ಈ ಗೊತ್ತಿದೆ. ವರ್ಷ ದಶಮಿಗೆ ದಶಮಿಗೆ ಅಂತಂದ್ರೆ 10ನೇ ವರ್ಷಕ್ಕೆ. ದಶಮಿ ಅಂದ್ರೆ 10. ಹೌದು, 10 ವರ್ಷ. 10 ವರ್ಷ. ಕಂಗ್ರ್ಯಾಚುಲೇಷನ್. ಅದಿತ್ತು ಯಾವುದು? ಕರಡಿ ವೇಷ ಅಲ್ವಾ? ಕರಡು ವೇಷ ಅಲ್ಲ, ಹುಲಿ ವೇಷ ಎಲ್ಲ ತುಂಬಾ ಇತ್ತು. ಕರಡು ವೇಷ. ದಾರಿ ಮೇಲೆ 10 ವರ್ಷ ಆಯ್ತು ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಶುಭಾಶಯ ಹೇಳಿದ್ದು. ಹಾಗೆ ಬೇಜಾರು ಮಾಡಬೇಡ. ಬರಾಗಿಲ್ಲ, ತಪ್ಪದಲ್ಲ ಅದು. ಆಗಲ್ಲ, ನಿಮಗೆ ಮದುವೆ ಕಾಗದ ಕೊಡಕ್ಕೆ ಮರ್ತು ಬಿಟ್ಟೆ. ಅಲ್ಲ, ಮದುವೆಯಾಗಿ 10 ವರ್ಷ ಆಯ್ತು ಅಂತ ಹೇಳಿದ್ರಿ, ಯಾರು ನಂಬಲಿಕ್ಕಿಲ್ಲ. ನಂಬಿ ಮಾರಿ, ಅಷ್ಟು ಖರ್ಚು ಮಾಡಿದ್ದೇನೆ ಇನ್ನೊಂದು. ಹಾಗೆಲ್ಲ ಮದುವೆಗೆ 10 ವರ್ಷ ಆದ ನಂತರ ಕೂಡ ಈ ಪ್ರೀತಿಯಲ್ಲಿ ಇರ್ಬೇಕಾದ್ರೆ ಮುಖ್ಯವಾಗಿ ಬೇಕಿರೋದು ಅನ್ಯೋನ್ಯತೆ. ಇದು ಶೆಕೆಗೆ ಚಳಿಗೆ ಬೇರೆ. ಈಗ ನೀವು ಈ ಪ್ರೀತಿಯಲ್ಲಿ ಇರ್ಬೇಕಾದ್ರೆ, ಈ ತರ ಇರ್ಬೇಕಾದ್ರೆ ಅನ್ಯೋನ್ಯತೆ ಬೇಕು. ಈ ಸಮಾಜಕ್ಕೆ ಹೇಳ್ಬೇಕು ನೀವು. ಈಗ ಅನ್ಯೋನ್ಯತೆ ಅಂದ್ರೆ ಏನು ರಮಣ? ಅನ್ಯೋನ್ಯತೆ ಅಂದ್ರೆ ಏನು? ಅದು ಬೇಕು, ನೀವು ಧೈರ್ಯವಾಗಿ ಹೇಳಿ. ಹೇಳಿ ರಮಣ. ಅದು ಸ್ವಲ್ಪ ಮುಂದೆ ಬನ್ನಿ ಬೇಕಾದ್ರೆ. ಅದು ಅನ್ಯೋನ್ಯತೆ ಅಂದ್ರೆ ಏನು? ಅದು ಅನ್ಯೋನ್ಯ ಅನ್ನೊನ್ನೆಲ್ಲ ಅನ್ನೊನ್ನೆ ಬೇರೆ, ಅದು ನಾವು ಊಟ ಮಾಡ್ಲಿಕ್ಕೆ ಅಂತಲ್ಲ. ಹಾಗೇನಿಲ್ಲ. ಅದು ಅದು ನಮ್ಮ ನಿಲ್ಲಿಸ್ತೀರಾ? ಕ್ಯಾಮರಾ. ಹೌದು, ಅಷ್ಟು ಕಷ್ಟದ ಪ್ರಶ್ನೆನೆಲ್ಲ ಕೇಳಬೇಡಿ ಅವ್ರೆ. ಅನ್ಯೋನ್ಯತೆ ಕಷ್ಟ ಆಯ್ತಾ? ಅದು ಮಕ್ಕಳು ಚಾಕ್ಲೇಟ್ ಜಾಗದಂಗೆ ಆಗುತ್ತೆ. ಓಕೆ, ಪರವಾಗಿಲ್ಲ. ಆದರ್ಶ ದಂಪತಿ ಅಂದ್ರೆ ಹೇಗಿರ್ಬೇಕು? ನಮಗಿದ್ರೆ ಆಯ್ತು. ಮಳೆಗಾಲನ ಬೇಸಿಗೆಕಾಲನ ಮನೆ ಒಳಗಡೆನೇ ಬೆಂಕಿ ಹೇಳ್ತಾ ಇರಬೇಕು. ಹೋಟ್ಲಿಂದ ಪಾರ್ಸಲ್ ತರೋಂಗೆ ಆಗಬಾರ್ದಷ್ಟೇ. ಹಾಗೆಲ್ಲ ರಮಣ, ಆದರ್ಶ ದಂಪತಿ ಏನು? ಅವರು ಕೇಳ್ತಾ ಇರೋದು ಆದರ್ಶ ದಂಪತಿ ಅಂದ್ರೆ ಏನು ಅಂತ. ಅಣ್ಣ, ಈ ಆದರ್ಶ ದಂಪತಿ ಅಂದ್ರೆ ಏನು ಗೊತ್ತಾ? ಈ ಆದರ್ಶ ದಂಪತಿ ಅಂದ್ರೆ ಏನ್ರಿ ಅದು? ಹಂಗಂದ್ರೆ ಮತ್ತೆ ನಿನಗೇನು ಹರಕೆ ಬಾಕಿ ಇತ್ತ ಹೇಳಲೇಬೇಕು ಅಂತ? ನಿಮಗೆ ನಾಳೆ ಫೋನ್ ಮಾಡಿ ಹೇಳಿದ್ರೆ ಬೇರೆ ಪ್ರಶ್ನೆ ಇದೆ. ಅಲ್ಲ, ಒಂದು ಈ ತರ ಇರ್ಬೇಕು. ಬೇಡ, ಟಿವಿಯಲ್ಲಿ ಬರ್ತದೆ. ಒಂದು ಹೇಳ್ತೇನೆ ಬೇಡ, ಎಲ್ಲರೂ ನೋಡ್ತಾರೆ. ಅಣ್ಣ, ಇದು ಆದರ್ಶ ದಂಪತಿ ಅಂದ್ರೆ ಈ ದಂಪತಿಗಳಿಗೆ ಪದೇ ಪದೇ ದರ್ಶನ ಬರಬಾರ್ದು, ಗಲಾಟೆ ಆಗಬಾರ್ದು. ಗಲಾಟೆ ಆಗುದು, ಗಡಿ ಗಲಾಟೆ ಆಗಬಾರ್ದು ಅಂತಲ್ಲ. ಹೌದು, ದರ್ಶನ ಬರೋದಿರೋರು ಆದರ್ಶ ದಂಪತಿಗಳು. ಒಳ್ಳೆ ವಿಷಯ. ಗಂಡ ಹೆಂಡತಿ ಅಂದ್ರೆ ಸಮಾನತೆ ಬೇಕು. ಇನ್ನು ಕೆಲವೊಂದು ಪ್ರಶ್ನೆ ನಾನು ಪದ್ಮತೆ ಹತ್ರ ಕೇಳ್ತೀನಿ. ಮೊದಲನೇ ಪ್ರಶ್ನೆ ಎಂತ ಗುರು, ಒಂದು ಗ್ಲಾಸ್ ನೀರು ಕುಡ್ಕೊಂಡ್ ಬರ್ತೇನೆ. ನೀರು ಕುಡಿಯೋಕೆ ನಿನಗೇನು ಕೆಲಸ ಹೇಳಿದ್ರ? ಹೇಳಿದಕ್ಕೆ ಉತ್ತರ ಕೊಡು ಅಂತ ಹೇಳಿ. ಅದೇ ನನ್ನ ಹತ್ರ ಕೇಳೋದಂತಲ್ವಾ? ಏನಾಯ್ತು ಈಗ? ನಾನು ಉತ್ತರ ಹೇಳ್ದಲ್ಲ, ಹಾಗೆ ಹೇಳಿದ್ರೆ ಆಯ್ತು. ನಿಮ್ಮಷ್ಟು ಧೈರ್ಯ ನಂಗಿಲ್ಲ. ಧೈರ್ಯ ಯಾಕೆ? ಏನದು? ಅದು ಬಂದೂಕು. ಅಯ್ಯೋ, ಕ್ಯಾಮರಾ ಅಲ್ವಾ ಅದು? ಹೌದು, ಅದ್ರ ಮುಂದೆ ಹೇಳ್ಬೇಕಲ್ಲ, ನಾನು ಮಾತಾಡ್ಬೇಕು. ಏನಾಯ್ತು ಈಗ? ನಾನು ಮಾತಾಡಿಲ್ವಾ? ಅದೇ ಹೇಳಿದ್ದು, ನಿಮ್ಮ ಹತ್ರ ಹೌದು, ಧೈರ್ಯ ಇದೆ ನನಗೆ. ನಿನ್ನೆ ರಾತ್ರಿ ಮಲಗಬೇಕಾದ್ರೆ ತಂದು ಕೊಟ್ಟಿದ್ದಾರೆ. ಬೆಳಗ್ಗೆ ತನಕ ನೋಡ್ಕೊಂಡು ಕೂತಿರಿ, ಧೈರ್ಯ ಬರುತ್ತೆ ಅಂತ. ನನಗೆ ಭಯ ಆಗ್ತಿದೆ. ಏನಿದೆ, ಅಷ್ಟು ಭಯ ಆಗುದಾದ್ರೆ ದೈವಕ್ಕೊಂದು ಹರಕೆ ಹೇಳು. ಭಯ ಆಗುತ್ತಂದ್ರೆ ದೈವಕ್ಕೆ. ಹೌದು, ನೋಡೋದು ಕಷ್ಟದಲ್ಲಿದ್ದೀನಿ ಮರೈತಿ. ನಾನೊಂದು ಹೂ ಅನ್ಕೊಂಡೆ. ಹೂವ? ಒಂದು ಗಿಡದ ಒಂದು ದಾಸವಾಳ ಹೂ ಇಟ್ರೆ ಮುಗಿದ್ದು. ಅಯ್ಯೋ, ದಾಸವಾಳ ಅಲ್ಲ, ಬಂಗಾರದ ಹೂ. ಬರೇ ಮಾತಾಡೋದಕ್ಕೆ ಭಯ ಆಗೋದು ಅಂತ. ದೈವಕ್ಕೆ ಬಂಗಾರದ ಹೂ ಹರಕೆ. ಪರವಾಗಿಲ್ಲ. ಅಲ್ಲ, ನಿಮಗೆ ಪರವಾಗಿಲ್ಲ, ನಾನು 2 ವರ್ಷ ದುಡಿಬೇಕಲ್ಲ ಈಗಿನ ರೇಟಿಗೆ. ಎಂತ ಹೆಂಗಸರು ದಾರಿಲಿ ನಡಿಬೇಕಾದ್ರೆ ಏನಾದ್ರು ಕಲ್ಲು ಎಡವಿ ಬಿದ್ರು ಹರಕೆನೇ ಹೇಳೋದು, ಏನೋ ದೋಷ ಇರಬೇಕು, ಅದಕ್ಕೆ ಎಡವಿದ್ದು ಅಂತ. ಅಲ್ಲಿ ಕಲ್ಲಿದ್ದೇ ಎಡವಿದ್ದು, ಕಲ್ಲನ್ನು ಸೈಡಲ್ಲಿ ಹಾಕೋರು ಯಾರೂ ಇಲ್ಲ. ಹಾಗೆ ಮುಗೀತಲ್ಲ. ಕ್ಯಾಮರಾ ಹತ್ರ ನೋಡಿ, ಕೆಲವೊಂದು ಪ್ರಶ್ನೆ ಹೇಳ್ತೀನಿ. ಮೊದಲನೇ ಪ್ರಶ್ನೆ, ಹೆಂಡತಿ ಗಂಡನನ್ನ ಹೇಗೆ ನೋಡ್ಬೇಕು? ಹೆಂಡತಿ ಗಂಡರನ್ನ ಹೇಗೆ ನೋಡ್ಬೇಕು? ನಿಮ್ಗೆ ಹೇಗೆ ಬರುತ್ತೆ ಆ ತರ ಉತ್ತರ ಕೊಡಿ. ಇದೇ ತರ ಅಂತಿಲ್ಲ. ನಿಮ್ಗೆ ಹೇಗೆ ಬರುತ್ತೆ ಅದೇ ತರ. ಹೆಂಡತಿ ಗಂಡನನ್ನ ಹೇಗೆ ನೋಡ್ಬೇಕು? ರವಣ ಅವರಿಗೆ ಪ್ರಶ್ನೆ ಅರ್ಥ ಆಗಿಲ್ಲ. ಸರಿ, ಅರ್ಥ ಆಗಿದೆ. 2 ಸರ್ತಿ ನೋಡಿದ್ವಿ, ನೀವು ನೋಡಿಲ್ಲ. ನೋಡಿ, ಹಾಗೆಲ್ಲ ಮತ್ತೆ ಯಾವ ಭಾವನೆಯಿಂದ ನೋಡಿ? ಅಯ್ಯೋ, ಭಾವನೆ ಆತರ ಕೇಳಿದ್ರೆ ನಮ್ಮ ಈ ಊರಲ್ಲೆಲ್ಲ ಹೇಗಂದ್ರೆ, ಈ ಗಂಡನ ಮನೆಯಲ್ಲಿ ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿರೋದ್ರಿಂದ ಅಪ್ಪ ಅಮ್ಮ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಗಂಡ ಹೆಂಡತಿ ಎಲ್ಲರೂ ಒಟ್ಟಿಗೆ ಇರುವಾಗ ಗಂಡನನ್ನು ಬೇರೆ ನೋಡಕ್ಕಾಗತ್ತಾ? ನಾ ಏನು ಗುಡಲ್ಲ ಹಾಕಿಟ್ಟಾಗೆ ಅಲ್ಲ, ಆಗತ್ತಾ ಅಂತ ಆಗೋದಿಲ್ಲ. ಅದಕ್ಕೆ ಗಂಡನನ್ನು ಕೂಡ ಅಣ್ಣ ತಮ್ಮಂದಿರ ಭಾವನೆಯಲ್ಲೇ ನೋಡ್ಬೇಕಪ್ಪ. ಹಾಗೆ ನೋಡಿ ನೋಡಿ ನನಗೆ ಒಂದು ಮಗುನೂ ಇಲ್ಲ. ಇವಳ ಭಾವನೆಯನ್ನು ಯಾವಾಗ ಬದಲು ಮಾಡ್ತಾಳೆ, ಆವಾಗ ದೇವರು ಕರುಣಿಸ್ಯಾರ.
ಹಾಗೆ ಹಾಗೆ ಮುಂದಿನ ಪ್ರಶ್ನೆ. ಈಗ ನೋಡಿ, ನಮ್ಮ ಈಗ ಜನರೇಷನ್ ಚೇಂಜ್ ಆಗಿದೆ. ಹೌದಪ್ಪ, ಮೊದಲಿನಾಗೆಲ್ಲ ಅದರಲ್ಲಿ ಯಾರೋ ಎಲ್ಲಾದರೂ ಕಾರ್ಯಕ್ರಮ ಅದಲ್ಲೆಲ್ಲ ಮಾತಾಡಕ್ ಹೋದ್ರೆ ಮಾತಾಡಕ್ಕಾಗತ್ತೆ ಈ ಶಬ್ದಕ್ಕೆ. ಈಗ ಎಲ್ಲಿಟ್ಟಿದ್ದೀವಿ ಅಂತ ನಾವೇ ಹುಡುಕ್ಬೇಕಾಗ್ತದೆ. ಯಾವುದು? ಡೀಸೆಲ್ ಆಗ್ಲಿಕ್ಕೆ ಜನರೇಟರ್ ಅಲ್ವಾ? ಜನರೇಷನ್ ಚೇಂಜ್ ಆಗಿದೆ ಅಂತ. ಅದಕ್ಕೆ ಡೀಸೆಲ್ ಬೇಡ. ಪೀಳಿಗೆ. ಹೌದು ಹೌದು, ಕರೆಕ್ಟ್ ಮೇಡಮ್. ಅಂದ್ರೆ ಮುಂಚಿನವ್ರು ನೋಡಿ, ಈ ಗಂಡನ ಹೆಸರನ್ನು ಹೆಂಡತಿ ಕರೀಲಿಕ್ಕಿಲ್ಲ. ಹೌದು. ಈಗ ಹೆಸರು ಹಿಡ್ದೇ ಕರೀತಾರೆ. ಈಗ ನೀವು ಹೇಳಿ ಇದು ಸರಿನಾ ತಪ್ಪ? ತಪ್ಪು. ಹೇಗೆ? ಗಂಡ ಅಂದ್ರೆ ಯಾರು? ಗಂಡ ಅಂದ್ರೆ ದೇವರಿಗೆ ಸಮಾನ. ಗರ್ಭಗುಡಿ ನಂತರ ನಾವೇ ಕಾಯಿಯನ್ನು ಹೊಡೆಯುವುದಿಲ್ಲ ಅಂತ ಬಚಾವಾಗಿದ್ದೀವಿ. ಇಲ್ಲ ಅಂತಂದ್ರೆ ತಲೆ ಹೊಡೆದು ನೆಲಸನ್ ತಾನಾಗ. ಹಾಗಲ್ಲ, ಗಂಡ ಅಂದ್ರೆ ದೇವರಿಗೆ ಸಮಾನ ಅಲ್ವಾ? ದೇವರ ಹೆಸರನ್ನು ಯಾರಾದ್ರೂ ಆತರ ಕರೀತಾರ? ಎದುರೆದ್ರು ಗಂಡನ ಹೆಸರು ಕರೆಯೋದಂದ್ರೆ ಅದೊಂದು ನ್ಯಾಯನಾ? ಅದಕ್ಕೊಂದು ಮರ್ಯಾದೆ ಇದೆಯಾ? ಇದುವರೆಗೂ ಇವರ ಹೆಸರು ಹಿಡಿದು ಕರೆದಿದ್ದೀನ ಕೇಳಿ ಅವ್ರ ಹತ್ರ. ಇಷ್ಟರವರೆಗೆ ಬುಳುಕು ಬುಳುಕು ಬುಳ್ಕು ಬುಳ್ಕೊಳ್ಳು ಬುಳುಕು ಬಿಲ್ಕುಲ್. ಅದೇ 10 ವರ್ಷದಲ್ಲಿ ಒಮ್ಮೆ ಕೂಡ ಇಲ್ಲಪ್ಪ. ನೀವು ಲಕ್ಕಿ. ಮಗಿನ ಹೆಣ್ಣ ಎಲ್ಲಿಗೆ ಲಕ್ಕಿ ಅಂತ ಹೇಳಿದ್ರು. ಲಕ್ಕಿ ಅಂದ್ರೆ ನಾನು ತುಳುವಲ್ಲಿ ಹೇಳಿದ್ರೆ. ಅಲ್ಲ, ನಾನು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳಿದ್ದು, ನೀವು ಅದೃಷ್ಟವಂತ ಅಂತ. ಹಾಗೆ ತುಳುವಲ್ಲಿ ಹೇಳಿದ್ರ ಅಂತ ಇದ್ದಿದ್ದು. ಹಾಗೆ ಹಾಗೆ ಇಷ್ಟವರೆಗೆ ಹೇಳಿ ನಂಗೊಂದು ಡೌಟು. ಈಗ ಇವರ ಮನೆಯಲ್ಲಿ ಇಲ್ಲ, ಹಾಗಾದ್ರೆ ಯಾರಾದ್ರೂ ಬಂದು ಕೇಳಿದ್ರು ನಿಮ್ಮ ಗಂಡನ ಹೆಸರೇನು ಅಂತ ಹೇಗೆ ಹೇಳ್ತೀರಾ? ಅದು ಸುಲಭ. ಹೇಗೆ? ದೇವರ ಹೆಸರು ಅಂತ ಹೇಳಿದ್ರಲ್ರಿ, ದೇವರ ಹೆಸರು. ನಮ್ಗೆ ತುಂಬಾ ದೇವರಿದ್ದಾರೆ. ಅದಕ್ಕೆ ಅಯೋಧ್ಯೆ ದೇವರು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಯೋಧ್ಯೆಯ ದೇವರ ಕೃಷ್ಣ. ಕೃಷ್ಣ ಅಲ್ಲ ರೀ, ಗಣಪತಿ. ನೀವು ವರ್ಷಕ್ಕೊಮ್ಮೆ ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇಂಥ ವರ್ಷ ಮಾರಿ ರಾಮ. ರಾಮ 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 ರಾಮ. ನಂದು ತಪ್ಪಾಯ್ತು, ನನ್ನ ದೇವರಿಗೆ ಒಂದು ಹರಕೆ. ಬೇಡ 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 ಬೇಡ. ಇವತ್ತು ಹರಕೆ ಹೇಳಿದ್ರೆ ಆಭರಣದವ್ರು ಕೊಡುತ್ತಿಲ್ಲ. ನನ್ನ ಜೀವಮಾನ ಇಡೀ ದೈವಕ್ಕೆ ದುಡಿಬೇಕಾಗತ್ತೆ. ನೀನು ಬೇಕಾದ್ರೆ ದಿನಕ್ಕೆ 108 ಸಲ ರಾಮ ರಾಮ ಪುಣ್ಯ ಬರುತ್ತೆ ನಿನಗೆ. ಇಲ್ಲ, ನಾನು ಸಾಯೋವರೆಗೆ ಇನ್ನು ನಿಮ್ಮ ಹೆಸರು ರಾಮ ಅಂತ ಎಲ್ಲೂ ಹೇಳಲ್ಲ. ಇಲ್ಲ, ಈಗ ಪರಿಸ್ಥಿತಿ ಅಂತದ್ದೇ. ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದವರವರೆಗೂ ರಾಮ ರಾಮ ಅನ್ನಲೇಬೇಕು. ಅದು ಆಗ್ಲೇಬೇಕು. ಮುಂದಿನ ಪ್ರಶ್ನೆ. ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೆಂಡತಿಯರು ಕೋಪ ಮಾಡ್ತಾರೆ. ಇದು ಕೋಪ ಮಾಡ್ಬೋದಾ? ನಾನು ನಿಮ್ಮ ಹತ್ರ ಕೇಳ್ಬೋದಾ? ಹೀಗೆ ಈಗ ಅಂದ್ರಲ್ಲ ಕೋಪ ಅಂತ. ಈ ಕೋಪ ಅಂದ್ರೆ ಏನಂದ್ರೆ? ಕೋಪ ಅಂದ್ರೆ ಗೊತ್ತಿಲ್ಲ. ನನ್ನ ನೋಡಿದ್ರೆ ಕೋಪ ಬಂದಿತ್ತ? ಇಷ್ಟರವರೆಗೆ ಒಮ್ಮೆ ಕೂಡ ಕೋಪ ಮಾಡಲಿಲ್ಲ. ಬಳುಕು ಬಿಲ್ಕುಲ್. ನೀವು ಲಕ್ಕಿ. ಗೊತ್ತಾಯ್ತು ಆಗ ಅನ್ನೋದಾಗಿಲ್ಲ. ನಂಗೊಂದು ಡೌಟ್. ಅಂದ್ರೆ ಹೆಂಡತಿಯರಿಗೆ ಯಾವಾಗ ಕೋಪ ಬರ್ತದಂದ್ರೆ ಗಂಡ ಮನೆಗೆ ಲೇಟ್ ಆಗಿ ಬಂದಾಗ. ಇವರು ಒಮ್ಮೆ ಕೂಡ ಆದ್ರೆ ಲೇಟ್ ಆಗಿ ಬರಲೇಬೇಕು, ನೀವು ಕೋಪ ಮಾಡಲೇಬೇಕಲ್ಲ. ಸುಳ್ಳು ಹೇಳ್ಬೇಡಿ. ಇವ್ರು ಲೇಟ್ ಆಗಿ ಬರೋ ಕ್ರಮ ಇಲ್ಲ. ಯಾಕೆ? ನನಗೆ 7 ಗಂಟೆ ನಂತರ ಭಯ ಆಗುತ್ತೆ. ನಾನು ಸೂರ್ಯಾಸ್ತ ಒಮ್ಮೆನೂ ನೋಡಿಲ್ಲ. ಒಮ್ಮೆ ಕಿಟಕಿಯಲ್ಲಿ ಇಣುಕಿ ನೋಡಿದ್ದು ನೆನಪಿದೆ. ಅದು ಸೂರ್ಯನೇ ಮುಳುಗಿದ್ದ, ಯಾರೋ ಹಿಂಗೆ ಟಾರ್ಚ್ ಹಾಕಿದ್ದ ಅಂತ ಗೊತ್ತಿಲ್ಲ ಅಲ್ಲ. ಈಗ ಸುಮ್ಮನೆ ನಮ್ಮ ಕಾರ್ಯಕ್ರಮ ನೀವು ಟಿವಿಯಲ್ಲಿ ನೋಡ್ಬೇಕಾದ್ರೆ ಒಂದು ಖುಷಿಗೋಸ್ಕರ ನಾನು ಸಣ್ಣ ಒಂದು ಟಾಸ್ಕ್ ಅಂದ್ರೆ ಆಕ್ಟಿಂಗ್ ಮಾಡಿಸ್ತೀನಿ ನಿಮ್ಮ ಹತ್ರ. ಇವರು ಈಗ ಮನೆಗೆ ಲೇಟ್ ಆಗಿ ಬಂದಿದ್ದಾರೆ, ನೀವು ಕೋಪದಲ್ಲಿ ಕೇಳಬೇಕು ನಿಮ್ಗೆ ಕೋಪ ಬಂದಿದೆ ಈಗ. ಅದು ಬೇಡ. ಯಾಕೆ ಲೇಟ್ ಅಂತ ಸುಮ್ಮನೆ ಬೇಕಂದ್ರೆ ನಾನು 5 ಗಂಟೆ ನಂತರ ಬರೋದಿಲ್ಲ. 5 ಗಂಟೆ ಮೊದಲು. ತಮಾಷೆಗೆ ಇಲ್ಲ, ತಮಾಷೆಗೆ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಿ, ಮನೆಯಲ್ಲಿರೋದು ನಾನಲ್ಲ. ಮುಂದಿನ ಪ್ರಸಂಗ ಯಾರಿಗೆ ಗೊತ್ತ? ಇವತ್ತು ನಿಲ್ಬೋದಾ ನಿಮಗೆ? ಯಾಕ್ರಿ ಲೇಟ್? ಬೇಡ. ಯಾಕ್ರಿ ನೀವು ಇವತ್ತು ಲೇಟು? ಅಲ್ಲ ಬೇಡ ಬೇಡ ಬೇಡ, ಬೇರೆ ತೋರ. ಆಕ್ಟಿಂಗ್ ಬರೋದಿಲ್ಲ ಅಂತಲ್ಲ ಇಬ್ಬರಿಗೂ ಸಹ. ಆಕ್ಟಿಂಗ್ ಅಂದಗಳಿಲ್ಲ ಅಲ್ಲ. ನಾನು ದೊಡ್ಡ ಆಕ್ಟರ್, ನಾನು ಭಯಂಕರ ಆಕ್ಟರ್. ಭಯಂಕರ ಚೆಂಬು ಲೋಟ ಎಲ್ಲ ಸಿಕ್ಕಿದೆ ನನಗೆ. ಅಂಗನವಾಡಿ ಅಲ್ಲ? ಅಲ್ಲ, ಒಬ್ಬರೇ ಮಾಡ್ತಾರಲ್ಲ ವೇದಿಕೆಯಲ್ಲಿ ಒಬ್ಬನೇ ಮಾಡ್ತಾರೆ. ವೇದಿಕೆಯಲ್ಲಿ ಒಬ್ಬರೇ ಮಾಡು. ಆಕ್ಟಿಂಗ್ ಮಾಡ್ತಾರೆ. ಒಟ್ಟು ಎಷ್ಟು ಜನ ಇದ್ರು? ನಾನೊಬ್ಬನೇ. ಮತ್ತೆ ತಂದಿದ್ದು ಚಂಬಲೋಟ ಯಾರಿಗೆ ಕೊಡೋದು? ಗೊತ್ತಿಲ್ಲ ಅಂದ್ರೆ ಅಳ್ತೀರಿ. ನೋಡಿ, ಕೋಪ ಬರೋದು ಹೀಗೆ. ಮಟನ್ ಚಿಕನ್ ಎಲ್ಲ ಸರಿ ತಿಂದಿದ್ದಾರೆ. ಅದೇ ನೀವು ಒಳಗೆ ಮಲಗಿ ಹೋಗ್ಬೇಕಾದ್ರೆ ಎಬ್ಬಿಸ್ತೀವಿ. ಮಲಗಿದಲ್ಲ, ಅದು ಕೋಪ ಆದಿಯಿಂದ ಬರಬೇಕು. ಓ, ಆದಿಗೆ ಬೆಂಕಿ ಬಿದ್ದಂಗಾಗಿ. ಈಗ ನೋಡಿ, ಯಾಕೆ ಇವತ್ತು ಯಾಕೆ ಲೇಟು? ಈ ದೇವ್ ಮಾತ್ ಮೇಲೆ ಮಹಿಷಾಸುರನ ಹಿಂಗೆ ಬರ್ತೀರಿ? ಅದು ಕೋಪ ಅಂದ್ರೆ ಹಾಗೆ, ಆಕ್ಟಿಂಗ್ ಅಂದ್ರೆ ಹಾಗೆ.
ನನ್ಗೆ ಅಷ್ಟೆಲ್ಲ ಬರಲ್ಲ. ಅಷ್ಟೆಲ್ಲ ಆಗಕ್ಕೆ ಏನಾದ್ರು ಕೊಂಬಿಲ್ಲಲ್ಲ, ಬಾಲದಲ್ಲಿ ಹೊಡಿಬೇಕಷ್ಟೇ. ನೋಡು ಆಗ ನನ್ನನ್ನು ಕರ್ಕೊಂಡೋಗಿ ಆಯ್ತಾ. ಈ ಮುಖ ನೋಡಿದ್ರೆ ಕೋಪ ಬರಲ್ಲ. ಆಯ್ತಾಯ್ತು, ನಾನಿನ್ನ ಲೇಟಾಗಿ ಬರೋದಿಲ್ಲ, ಮಾರನೇ ದಿವಸನೇ ಬರ್ತೀನಿ ಆಯ್ತಾ. ಅಲ್ಬೇಡಿ, ಕಣ್ಣಲ್ಲಿ ನೀರು ಬರಕ್ಕೆ ಬಿಡಬೇಡ, ಅಲ್ಲಿ ಪೌಡ್ರ್ ಖಾಲಿ ಆಗಿದೆ. ನೋಡ ಆ ಕಾರ್ಯಕ್ರಮದ ಕಡೆಯ ಅಂದ್ರೆ ಮುಖ್ಯ ಒಂದು ಪ್ರಶ್ನೆ. ಏನಾಯ್ತು ಏನಾಯ್ತು ಏನಾಯ್ತು? ಏನಿಲ್ಲ. ಇಲ್ಲ ಮುಖ್ಯ ಎಲ್ಲ ಕೆಂಪಾಗಿದೆ. ಹೌದು ಏನಾಯ್ತು? ಅಲ್ಲ ಈಗ ಸಂದರ್ಶನ ಆಗ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಯ್ಯೋ ಭಯ ಪಡಿಸ್ಬಿಡಿ ಮತ್ತೆ. ಎದುರು ಆಗ್ತದ್ಯಾ? ಇಲ್ಲ ಇಲ್ಲ, ಬಡಿಬೇಕು. ಬೇಡ ಬಡದ್ರು ಹೋಗ್ತೀನಿ. ಎಂತ ನೀರು ಬೇಕಾ? ನೀರು ಬೇಕಾ? ನೀರು ಬೇಡ, ಬೇರೆ ಏನಾದ್ರು ಬೇಕಾ? ಅದು ಈಗ ಬೇಡ. ಎಂತ ಏನಾಗ್ತಿದೆ ನನ್ನ ಹತ್ರ ಹೇಳಿ. ಅದನ್ನ ನಿಲ್ಲಿಸಬಹುದು. ಯಾವುದು? ಅದನ್ನ ಏನ್ರಿ ಅದು? ಇರುವೆ. ಇವಾಗಿಂದ ಇರುವೆ ಕಚ್ಚಿದ್ದ? ಅಲ್ಲ ಅಲ್ಲಿ ಪರಿಚಿದ್ದ ಉಗುರು ಬಿಟ್ಟಿತ್ತಂತ. ಇಷ್ಟು ಚಿಕ್ಕ ಇರುವೆ ಊರು ಬಿಟ್ಟು ಹುಡ್ತೀರಿ ಮಾರ ನೀವು. ಇರುವೆಯಲ್ಲಿ ಸಣ್ಣದು ದೊಡ್ಡದು ಅಂತಿಲ್ಲ, ಅದು ಒಂದೇ ಶ್ರಮ. ಈಗ ನನ್ನ ಮರ್ಯಾದೆ ಕಳಿಯಕ್ಕೆ ಬಂದಿರೋದ ಅಂತ. ಇರುವೆ ಕಚ್ಚಿದ್ದು ಅದು ಟಿವಿಯಲ್ಲಿ ಕಾಣ್ತದ? ಇಲ್ಲ ಅದನ್ನು ಕೊಂದ್ರಲ್ಲ, ಅದನ್ನ ಸಾಯಿಸ್ತಿ ಅಲ್ಲ, ಅದ್ರಲ್ಲಿ ಕಾಣ್ತದ ಅಂತ. ಇಲ್ಲ ಇಲ್ಲ ಅದನ್ನ ನಾವು ಎಡಿಟಿಂಗ್ ಮಾಡ್ತೇವೆ. ಎಡಿಟಿಂಗ್ ಅದೇ ಅದು ಎಡೆಯಲ್ಲೇ ಬಂದಿದೆ, ಅದನ್ನೊಂದು ಎಡೆಯಲ್ಲೇ ಹಾಕಿ ಆಯ್ತಾ. ಅಲ್ಲಲ್ಲ ಮಾರೈತಿ, ಇಲ್ಲಿ ಎಲ್ಲೆಲ್ಲಿ ತೋರಿಸಿದ್ರೆ ನನಗೆ ಸಮಾಧಾನ ಆಗ್ಬೇಕಲ್ಲ. ಅಲ್ಲಿ ಅಲ್ಲಿ ಕ್ಯಾಮರಾ ಇದೆ. ತೋರಿಸಿದ್ದು ಬರ್ತದೆ. ಕಡೆಯ ಪ್ರಶ್ನೆ ಈಗ ನೋಡಿ, ಗಂಡ ಹೆಂಡತಿ ಬೇರೆ ಬೇರೆ ಆಗದ ಕೇಸ್, ಡಿವೋರ್ಸ್ ಕೇಸ್, ಕೋರ್ಟಿಗೆ ಹೋಗದಾಗ ಏನಾದ್ರೂ ಉಪಾಯ ಇದೆಯಾ? ಗಂಡ ಹೆಂಡತಿ ಕೇಸು ಕೋರ್ಟಿಗೆ ಹೋಗದಾಗ ಏನಾದ್ರೂ ಉಪಾಯ ಇದೆಯಾ? ಉಪಾಯ ಬಾ ಇದು ಬಿಡ್ತಾ ಇಲ್ವೇ? ಉಪಾಯ ಇದೆ. ಈಗ ಮದುವೆ ಆದವ್ರಿಗೆ ಹೇಳಕ್ಕಾಗೋದಿಲ್ಲ, ಮದುವೆ ಈಗ ಇನ್ನು ಆಗ್ಬೇಕಾದ್ರೆ ಅವ್ರಿಗೆ, ಇನ್ನು ಆಗೋವ್ರಿಗೆ ಆದ್ರೆ ಹೇಳ್ಬೋದು. ಈಗ ಹುಡುಗಿ ಹುಡುಗನ್ನ ಪ್ರೀತಿ ಮಾಡ್ಲಿ, ಹುಡುಗಿ ಹುಡುಗನ್ನ ಅಲ್ಲಲ್ಲ ಹುಡುಗ ಹುಡುಗಿ ಹುಡುಗಿನ ಪ್ರೀತಿ ಮಾಡ್ಲಿ, ಮದುವೆ ವಿಚಾರ ಎಲ್ಲ ಮಾತಾಡ್ಲಿ, ಮದುವೆ ಮಂಟಪದವರೆಗೆ ಬರಲಿ, ಮದುವೆ ಮಾತ್ರ ಆಗಬಾರ್ದು. ಮದುವೆ ಆಗಿಲ್ಲ ಅಂತಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಥರನೇ ಇರಬೇಕು. ಅದೇಕೆ? ಒಂದ್ ವೇಳೆ ವೈಮನಸ್ಸು ಭಿನ್ನಾಭಿಪ್ರಾಯ ಬಂದ್ರೂ ಕೇಸ್ ಕೋರ್ಟ್ಗೆ ಹೋಗ್ಬೇಕು ಅಂತಿಲ್ವಲ್ಲ. ಮತ್ತೆ ಹುಡುಗಿಯ ಮನೆಗೆ ಹುಡುಗ ಹೋದ್ರೆ ಆಯ್ತು, ಹುಡುಗನ ಮನೆಗೆ ಹುಡುಗ ಹೋದ್ರೆ ಎಷ್ಟು ಸುಲಭದ ಉಪಾಯ. ಮತ್ತೆ ಮನೆಯವರ ಒಂದು 4 ಹಿರಿಯರ ನಡುವೆ ಇತ್ಯರ್ಥ ಆಗ್ಬೇಕಾದ ಒಂದು ಕೇಸು ಈಗ ಇಡೀ ಊರವರ ಎದುರಲ್ಲಿ ಆಗ್ಬೇಕಾ? ಅಲ್ಲ, ಈಗಿನ ವಕೀಲರಿಗೆ ಬರುವಂತ ಕೇಸು ಅದೇ, ಗಂಡ ಹೆಂಡತಿ ಬೇರೆ ಬೇರೆ ಆಗಿರೋದೆ. ಇವರ ಫೈಲ್ ಹುಡುಕ್ಬೇಕಾದ್ರೆ ವರ್ಷ ಒಂದಾಗುತ್ತೆ. ಆ ಒಂದು ವರ್ಷ ಗಂಡ ಹೆಂಡತಿ ಇಬ್ರು ಮನೆಯಲ್ಲಿ ಚೆನ್ನಾಗಿದ್ರೆ ಒಂದು ಮಗು ಆಗೋದಿಲ್ವಾ? ಅಲ್ಲ ಆಗೋದಿಲ್ವಾ? ಹಾಗೆ ಹಾಗೆ ನಾನೀಗೊಂದು ಸತ್ಯ ವಿಷಯ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಸುಳ್ಳು ಹೇಳಿದ್ದ? ಅಲ್ಲ ಹಾಗೆಲ್ಲ, ಅಂದ್ರೆ ನಾನು ತುಂಬಾ ಆದರ್ಶ ದಂಪತಿ ನಾನು ಸಂದರ್ಶನ ಮಾಡಿದ್ದೀನಿ. ಆದ್ರೆ ನಿಜವಾದ ನಮ್ಮ ಟೈಟಲ್ ಏನಿದೆ ಆದರ್ಶ ದಂಪತಿ, ಅದು ನಾನು ಇವತ್ತು ನೋಡಿದೆ. ನಿಮ್ಮ ಆದರ್ಶವಾದ ಜೀವನ, ನಮ್ಮ ಕಾರ್ಯಕ್ರಮದ ಪರವಾಗಿ ಇನ್ನಷ್ಟು ವರ್ಷ ನೀವು ಇದೇ ರೀತಿ ಆದರ್ಶವಾಗಿ ಅನ್ಯೋನ್ಯತೆಯಿಂದ ಬದುಕಿ ಅಂತ ಹಾರೈಸ್ತಿದ್ದೀನಿ. ಬಂಧುಗಳೇ, ಬರುವ ವಾರ ಇನ್ನೊಂದು ಆದರ್ಶ ದಂಪತಿಯ ಜೊತೆ ನಾನು ನಿಮ್ಮ ಎದುರು ಬರ್ಲಿಕ್ಕಿದ್ದೀನಿ. ಅಲ್ಲಿವರೆಗೆ ಎಂತ ಎಂತ ಸೊಳ್ಳೆಯಾ? ಸೊಳ್ಳೆ ಸೊಳ್ಳೆ ಅಲ್ಲ. ಇರುವೆ ಅಲ್ಲ. ಆಯ್ತು, ಕಾರ್ಯಕ್ರಮ ಮುಗೀತು. ಟಿವಿಯಲ್ಲಿ ಯಾವಾಗ ಬರ್ತದೆ ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ. ಟಿವಿ ಎದುರಲ್ಲಿ ಕೂತ್ಕೊಂಡ್ರೆ ಸಾಕು, ನೀವು ಟಿವಿಯಲ್ಲಿ ಎದುರಲ್ಲಿ ಕೂತ್ಕೊಂಡ್ರೆ ಸಾಕು. ಸ್ವಿಚ್ ಹಾಕೋದು ಬೇಡ, ಕರೆಂಟ್. ಒಂದು ನಿಮಿಷ ನನ್ನ ಬಾಸ್ ಇದು ಕಾಲು. ಬಾಸ್ ಇದು ಮಾತಾಡಬೇಡಿ. ನೀವು ಮಾತಾಡಬೇಡಿ. ಅಲ್ಲ ನಾನು ಮಾತಾಡ್ಬೇಡಿ. ಹಲೋ, ಹಾಂ ಸರ್, ಆಗ್ಲೇ ಹೊಟ್ಟಿದ್ದೀನಿ. ಬೈಕಲ್ಲಿದ್ದೀನಿ ನಾನು, ಬೈಕಲ್ಲಿದ್ದೀನಿ ಸರ್. ಬೈಕಲ್ಲಿ ಅಲ್ಲ, ಬೈಕ್ ಇರಲಿಲ್ಲ. ಬಾಸ್ ಹತ್ರ ಸುಳ್ಳು ಹೇಳಿ ಮಂಗ ಮಾಡಿದ್ದ. ಮತ್ತೆ ಸಣ್ಣವ್ರು ಇರ್ಬೇಕಾದ್ರೆ ಚೆಂಬು ಲೋಟ ಸಿಗದೆ ಇರ್ತಾರೆ. ನಾನು ಬರ್ತೀನಿ. ಎಷ್ಟು ಜನ ಬರ್ತೀರಿ? ಇಬ್ರೇ ಅಲ್ಲ, ಚಾ ಮಾಡಿ. ಸತ್ಯ ಈಚೆ ಬನ್ನಿ. ಅಲ್ಲ ನೋಡ, ನಾನು ಆಗ ಕ್ಯಾಮರಾದ ಎದುರಿಗೆ ಒಂದು ಸುಳ್ಳು ಹೇಳಿದಲ್ಲ, ಸತ್ಯ ಹೇಳಿದೆ. ಅಂದ್ರೆ ನನಗೆ ನಿಮ್ಮ ಪ್ರೀತಿ ನೋಡಿ ಒಂದು ಬಿರಿಯಾನಿ ತಿಂದಷ್ಟೇ ಖುಷಿ ಆಗ್ತದೆ. ಆದ್ರೆ ನಾವಿಲ್ಲಿ ನೀರು ಕೊಡ್ಲಿಲ್ವಲ್ಲ. ಇಲ್ಲಿ ಬಂದವ್ರು ಯಾರು ವ್ಯವಸ್ಥೆ ಕಮ್ಮಿ ಆಗಿಲ್ಲ ಅಂತ ಹೇಳ್ಬಾರ್ದು, ನೋಡ್ಕೊಂಡು ಹೋಗ್ಬಾರ್ದು. ಇಲ್ಲ ಇವಾಗ ಟೀ ಮಾಡೋದು ಹೇಗೆ? ಏನು ಗ್ಯಾಸ್ ಇಲ್ವಾ? ಗ್ಯಾಸ್ ಇದೆ, ಹಾಲಿಲ್ವಲ್ಲ? ಹಾಲಿಲ್ಲ ಅಂದ್ರೆ ಏನು ಟೀ ಮಾಡು. ಬೇಡ. ಇಲ್ಲ ಮಾಡು ಏನು ಶರ್ಬತ್ ಇಲ್ಲ, ಒಂದು ಚಾ ಕುಡಿದು ಹೇಳಿದ್ರೆ ಇಲ್ಲ, ಏನಾಗೋದಿಲ್ಲ ಮಾಡು. ಏನು ಪರವಾಗಿಲ್ಲ, ಅವರು ನಿದ್ದೆಗಿಡ್ತಾರಲ್ಲ, ಪರವಾಗಿಲ್ಲ, ಏನಾಗಲ್ಲ. ಅಲ್ಲ, ಇದು ಸ್ವರ ಎಲ್ಲ ಹೋಗುತ್ತೆ, ಅದು ಶರ್ಬತ್ ಎಲ್ಲ ಇದೆಲ್ಲ ಬೇಡ. ಅಲ್ಲ, ನಿನಗೇನೀಗ ಚಾ ಕುಡಿದಿಲ್ಲ ಅಂತ ಹೇಳಿದ್ರ? ಈ ಥರ ಹಠ ಮಾಡಿದ್ಯಾಕೆ? ಹಾಲು ಕರೆದ ಅಂತ ಹೇಳಿದಲ್ವಲ್ಲ, ಕರೆದು ಹೇಳಿಲ್ಲ. ಅಲ್ಲ, ಬಿರಿಯಾನಿ ಮಾಡು ಅಂತ ಹೇಳಿದ, ಬಿರಿಯಾನಿ ಮಾಡು ಅಂತ ಹೇಳಿಲ್ವಲ್ಲ. ಅಲ್ಲ, ನೀನು ಏನೀಗ ಚಾ ಮಾಡಕ್ಕೆ ಏನು ಅಂತ ಹೇಳಿದ್ದಿ? ಈಗ ಚಾ ಮಾಡಲ್ಲ, ಯಾಕೆ ಮಾಡಿ ಚಾ ಕುಡ್ದು ಹೋಗಿ ಎಲ್ಲ ಹೋಗ್ತಾರೆ. ಚಾ ಕುಡಿಯೋದು
ಮನೆಗೆ ಹೋಗು. ಏನು? ಅಪ್ಪನ ಮನೆಗೆ ಹೋಗು ಅಂದೆ. ಅಪ್ಪನ ಮನೆಗೆ ಹೋಗ್ತೀನಿ ಅಂದ್ರೆ ಬರ್ಬೇಕಾದ್ರೆ ಹಂಗೆ ಬಂದಿಲ್ಲ. ದುಡ್ಡು ಕೊಡ್ಬೇಕು ತಗೊಂಬಂದಿದ್ದೆ. ಎಲ್ಲಿ? ದುಡ್ಡು ಕೊಡ್ವಲ್ಲ? ಇಲ್ಲಿವರೆಗೆ ಸಾಕಿದ್ದ ನಿನ್ನ ಅಪ್ಪ ಅಲ್ಲ. ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಎಲ್ಲ ನೀವು ಮಾಡಿ. ನಾವು ಮನೆಗೆ ಇದು ಯಾವ